नारायणाय विद्महे वासुदेवाय धीमहि तन्नो विष्णुः प्रचोदयात्। फलमध्ये स्थितः बिम्बमध्ये आवाहयामि। इदं विष्णुर्विचक्रमे त्रेधा निदधे पदं समूढमस्य पागं सुरे। फलमध्ये स्थितः बिम्बमध्ये आवाहयामि। नारायणाय विद्महे वासुदेवाय धीमहि तन्नो विष्णुः प्रचोदयात्। फलमध्ये स्थितः सान्निध्यं बिम्बमध्ये आवाहयामि। आवाहित आवाहितो भव समुत्थापितो भव सन्निहितो भव सन्निरुद्धो भव मनोहितो भव अमृतीकरणो भव व्याप्तो भव सुप्रसन्नो भव वरदो भव क्षमस्मात् सान्निध्यं कुरु। इदं विष्णुर्विचक्रमे त्रेधा निदधे पदं समूढमस्य पागं सुरे। ಅನಾದಿ ಕಾಲದೊಳಗೂ ಹಿರಿಯಾಸಲು ಮಾಡಲು ಸಂಬಂಧಿಸಿದ ಕೌಟುಂಬಿಕ ಆರಾಧನಾ ಕಟ್ಟುಪಾಡುಗಳು ಮಾತ್ರ ಉಂಟು. ಆ ಕಟ್ಟುಪಾಡುಗಳು ಕಾಲದಲ್ಲಿ ಕ್ರಮ ಕಲಿತದ್ದು ಹೆಚ್ಚ ಕೊಟ್ಟೋಡಿನ ತೀರ್ಬೋದು ಮಹಿತ ಉಂಡೆ ಅಂಗಾರದ ಉಂಡೆ ಅವು ಉತ್ಪತ್ತಿ ಆಗ್ತದೆ. ಮಲ್ಲೆ ಆವಂತ ಬತ್ತಿಲಕ್ಕಿone ಜ್ವಾಲೆ ಎಳೆ ಆವಂತ ಬರ್ತದೆ. ಅವು ಕಟ್ಟದ ನಿಯಮ. ಕಟ್ಟದು ಹೆಚ್ಚಿಗೆ ಆಯ್ನಾದ ಗುರುಕು ಕಮ್ಮಿ ಆವಂತ ಹೋಗ್ಬೋದು. ಅಂಜನೆ ಮಾನಸಿಕವಾದ ಜೀವನ ಮಡ್ಕೊಂಡ ನಮ್ಮ ಜೀವನ ಶೈಲಿ ನಡೆ ನುಡಿ ವ್ಯವಹಾರಾದಿಗಳಿಗೆ ದುರಿತಗಳು ಮನಸ್ತಾಪಗಳು ಕಲಹಗಳು ಅಥವಾ ಆರಾಧನಾ ಪದ್ಧತಿ ಹೆಚ್ಚಾಂಗ ಸರಿಯಾದ ಮಾಹಿತಿ ವಿದ್ಯಾಂತೆ ತಪ್ಪಾದ ಆರಾಧನೆ ಮಾಡ್ಕೊಂಡು ಬರ್ತನೆ ಇತ್ಯಾದಿ ದೋಷ ಕರ್ಮಾಂಗಗಳು ಎದುರಾದ ಸಾನ್ನಿಧ್ಯ ಕಮ್ಮಿ 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 ಆವತ್ತು ಹೋಗ್ಕೊಂಡು ಕಠಿಣ ನಿಯಮ. ಅಂಜನೆ ಸಾನ್ನಿಧ್ಯಗಳು ಕಮ್ಮಿ ಆಗಿಬಿಟ್ಟಿದ್ರೆ ನಾನು ಯಾಕೊಂಡು ಕೇಂದ್ರ ಕುಟುಂಬವು ಬೇರೆ ಬೇರೆ ವಿಧವಾಗಿಂತ ನಷ್ಟ ಕಷ್ಟ ಕಷ್ಟಗಳು ಕುಟುಂಬದ ಅನೈಕ್ಯತೆ ಬರ್ತನೆ. ಕಾಲಕಾಲ ರಾವಣಾಂಚಿನ ಮಂಗಲ ಕಾರ್ಯಗಳು ಸಂತಾನಗಳು ಕುಟುಂಬ ಆವಾಂಗೆ ಇರ್ತನೆ. ತೀರ್ಪೋಯಿನ ಸದ್ಗತಿ ಆವಾಂಗೆ ಅಖೇತಾದ ಶಾರೀರಿಕವಾದ ಅನಾರೋಗ್ಯ ಮಾನಸಿಕ ಅಶಾಂತಿಗಳು ಉತ್ಪತ್ತಿಯಾಗನೆ ಇತ್ಯಾದಿ ಮಾಂಸ ನಷ್ಟ ಕಷ್ಟಗಳು ನಮಗೆ ಪ್ರಾಪ್ತಿಯಾಗನೆ. ಆ ಸಂದರ್ಭ ಮುಂದು ನಮ್ಮ ಆನಿ ಕುಟುಂಬದ ಇಲ್ಲದ ಪ್ರಜ್ಞೆಗೆ ಹಿಡಿದು ಚಿಂತನೆ ಪಡಿಸದಾನಾಗ ರಾಜಮಾಂಸ ತಪ್ಪು ಒಪ್ಪುಗಳುಂಟೋ ದೋಷಗಳುಂಟೋ ರಾಜಮಾಂಸ ತಪ್ಪು ನಡೆಗಳುಂಟೋ ದೈವ ಆರಾಧನೆ ಇದೆ ನಮ್ಮವು ಐದು ಮಾಂಸ ನಮ್ಮ ಸರಿ ಮಾಡ್ಕೊಂಡು ಜೀರ್ಣೋದ್ಧಾರ ಅಂತ ಮಾಡ್ಕೊಂಡ ಪ್ರಕ್ರಿಯೆನೇ ರಡ್ಡು ಇಟ್ಟು ಶಾಸ್ತ್ರಗಳು ಮಾಡ್ತದೆ. ಒಂದು ದೋಷಾಪನಯನೇನವ ಸ್ಯಾತ್ ಗುಣಾಧಾನೇನವ ದೋಷಗಳು ಪಟ್ಟ ತುಂಬೂಟು ನಮ್ಮ ಆರಾಧನೆ ಮಾಡ್ಕೊಂಡು 18 ಹೆಚ್ಚು ಕಡಿಮೆ ಕೈಮಾಂತ ಸರಿ ಮಾಡ್ಕೊಂಡು ಹಾಗೂ ಸರಿಯಾದ ಕ್ರಮವನ್ನು ನಮ್ಮ ವಿದ್ಯಾರ್ಥನೆ ಸರಿಯಾದ ಪುಣ್ಯ ಕರ್ಮವನ್ನು ನಮ್ಮ ಇಡೀ ಗೋಡೆಯಾದ ಮಾತ್ರ ವೈದಿಕ ವಿಧಿವಿಧಾನವಾದ ವಿದ್ಯಾರ್ಥನೆ ನಾನದೊಂದು ಹೆಚ್ಚು ರೀತಿಯಲ್ಲಿ ಪ್ರತಿಷ್ಠೆ ಮಾಡ್ತಾರೆ ಆರಾಧನೆ ಮಾಡ್ಕೊಂಡು ಬರ್ತದೆ ಸ್ಥಿತಿಗೆ ಐದೇ ಜೀರ್ಣೋದ್ಧಾರ ಅಂತ ಮಾಡ್ಕೊಂಡು ಅಂಜಾತ ಐದು ಮಾಂಸ ಸರಿಯಾದ ನಮ್ಮ ಚಿಂತನೆ ಮಾಡ್ತದೆ. ಕುಟುಂಬದ ಮಾಂಸ ಸೇರಿದ್ದು ಇಕ್ಕಿನ ಏಕಾಗ್ರತೆನೋ ಅಥವಾ ಕುಟುಂಬದ ಒಂದು ಜೀರ್ಣೋದ್ಧಾರವು ಇಕ್ಕಿನ ಧನು ಮನ ಧನ ಸಹಕಾರಾದಿಗಳು ಅವಾಂತ ಈ ಪರಿಸರಕ್ಕೆ ಬಂದಾಗ ಸರಿಯಾದ ಗೊತ್ತಾಗೋದು. ಇಂದಿನ ಕಾಲ ಇಜ್ಜಾಂತರ ಈ ಒಂದು ಮಣ್ಣಿಡು ಇದು ಹೆಚ್ಚೆ ಶಾಸ್ತ್ರೋಕ್ತವಾದ ವಿದ್ಯುಕ್ತವಾದ ಒಂದು ಭವ್ಯವಾದ ಕುಟುಂಬದ ಇಲ್ಲು ಲಕ್ಷಗಳು ಅಂತ ಮನುಷ್ಯ ಪ್ರಯತ್ನ ಎಂದಾಗಬಹುದು. ಆ ಮನುಷ್ಯ ಪ್ರಯತ್ನ ನಿಸ್ಸಹಾಯವಾದ ದೈವ ಅನುಗ್ರಹದಂತಿರಬಹುದು. ಅವಾಗ ಹಿರಿಯಾಗಲು ಅಗಲ ಮಾತ್ರ ದುಃಖಿದ್ದು ಅಗಲಿನ ಕಾಲಘಟ್ಟವನ್ನು ಮಟ್ಟೊಂದು ಬರ್ತದ ಪರಂಪರೆಗೆ ಚುಟಿದರ ಅಂದ್ರೆ ಇತರ ಕಾಲವು ಓಡಾಡುವಂತ ಕೆಲವೊಂದೇ ಮಾರ್ಪಾಡುಗಳನ್ನು ಮಾಡ್ತದೆ. ಕೇವಲ ಪ್ರಕೃತಿ ಪಡೆದು ನಾವು ಅವು ಒಂದು ಪ್ರವಾಹದ ಲೆಕ್ಕ ಅಂಜಾದು ಹಳೆಬೇರು ಹೊಸ ಜೀವರು ಕೂಡಿರಲು ಮರ ಹೋಗಲು ದುಮ್ಮುಖ ಕಟ್ಟು ಮಾಡುವುದನ್ನು ಮುಗಿರೈತಿ
ಇತರ ಕಾಲಘಟ್ಟಗಳನ್ನು ಕಲಿಸುವ ಕೆಲವೊಂದು ಪ್ರಕ್ರಿಯೆ ತುಂಬ ಕಟ್ಟುಪಾಡು ಅಂತ ಹೇಳ್ತಾ ಇತರ ಹಳೆಯ ಕಟ್ಟ ಆಚರಣೆ ನಂತರ ಕುಟುಂಬದ ದೈವಗಳು ಒಂದೇ ಕಡೆ ಸ್ಥಿರವಂತುನ ಪ್ರಕ್ರಿಯೆ ಇಚ್ಚಿ ಹಳೆಯ ಕಟ್ಟ ಯಾರು ಕುಟುಂಬ ಅಂದ್ರೆ ನಮಗೆ ಕುಟುಂಬ 40 ಇಟ್ಟು ದೈವಗಳು ಹೋಗುವ ಚಿಂತನ ಪ್ರಕ್ರಿಯೆ ಇತ್ತು ಅವಾಗ ಅವು ತುಂಬ ಕಟ್ಟುಪಾಡು ನಂತರ ಕಾಲಘಟ್ಟಗಳು ಅಂದ್ರೆ ಆಮೂಲ್ಯವಾದ ಖಂಡಿತವಾದ ಆ ಪ್ರಕ್ರಿಯೆ ಕಟ್ಟ ಐಕ್ಯಬೋಡ ಕುಟುಂಬದ ಮೂಲ ಜಾಗೆ ಒಂದು ಅನುಸಂಧಾನ ಮಾಡುತ್ತದೆ ಅವರು ಕುಟುಂಬದ ದೈವಗಳನ್ನು ಇಲ್ಲದ ನೆಲೆ ಮಾಡುತ್ತದೆ ಕುಟುಂಬದ ದೈವ ಮಟ್ಟ ಏಕಲ ಕುಟುಂಬದ ಇಲ್ಲದಾಗಿಯೇ ಗೋಡಾಪನೆ ಮಾಡ್ಕೊಂಡು ನಾವು ನಿರ್ಣಯ ಕೈಸಲಾದ ಬದಲಾವಣೆ ಸ್ಥಾನಮಾನಾದಿಗಳನ್ನು ಮಾಡುತ್ತದೆ ಮುಂಜಾದ ತಪ್ಪು ವ್ಯವಸ್ಥೆಗಳು ನಮ್ಮ ನಡೆಸುವಂತ ಬರ್ತದಲ್ಲ ನಾನೊಂದು ಇತರ ಕಾಲ ಅನುಸರಿಸುತ್ತದೆ ಸರಿಯಾದ ಒಂದು ಭವ್ಯವಾದ ಕುಟುಂಬದ ಇಲ್ಲ ಈ ದೈವಗಳನ್ನು ಮಾತ್ರ ಒಂದು ಪ್ರತಿಷ್ಠೆ ಮಾಡುತ್ತದೆ ಆರಾಧನೆ ಮಾಡುವಂತ ಬರ್ತದೆ ಸುನಿಶ್ಚಯ ನಮ್ಮ ಬದುಕು ಈ ಮುಹೂರ್ತವು ನಮ್ಮ ವಿದ್ಯೆಯಾಗುವುದಿಲ್ಲ ಪ್ರತಿಷ್ಠೆ ಎಂದು ಬಂದರೆ ಆ ಗತಿ ಇರುತ್ತವು ನಮ್ಮ ಆರಾಧನೆ ಲೋಪದೋಷ ಬರ್ತದೆ ದೈವರು ಹಂಚಿ ಐನಂತಾಗಿ ನೆಲೆಯಾಗಿ ವಿದ್ಯಾಂತ ಸಾನ್ನಿಧ್ಯ ಕುಟುಂಬದ ಇನ್ನೊಂದು ಪಣಪುನಂಚಿನ ಒಂದು ಚೌಕಟ್ಟದ ಉಳಾಯಿದು ನಮ್ಮ ನೆಲೆ ಮಾಡ್ಕೊಂಡಾಗೆ ಪ್ರತಿಷ್ಠೆ ಅಂದರೆ ಮನೆ ಮಂದಿಗಳು ಸ್ಥಾಪನೆ ಮಾಡ್ಕೊಂಡಾಗೆ ಪ್ರತಿಷ್ಠೆ ಅಂದರೆ ಅವು ಬಾಹ್ಯವಾದ ಆಂತರಂಗಿಕವಾದ ವ್ಯಾಸಮಾಂತರ ಕುಟುಂಬದ ದೈವದೇವರ ಸಾನ್ನಿಧ್ಯಗಳು ಉಳ್ಳ ನಾವು ಅವು ಕೂಡ ಇಡೀ ನಮ್ಮ ಹೃದಯ ಮಂದಿರಗಳು ಪ್ರತಿಷ್ಠೆ ಅವು ಕೇವಲ ಮನೆ ಮಂದಿರಗಳು ಕುಟುಂಬದ ಇಲ್ಲದ ಭವ್ಯವಾದ ಗೋಚನ ಮಂದಿರಗಳ ಪ್ರತಿಷ್ಠೆ ಅವಳಾನೆ ಅವು ವೈದಿಕ ವಿಧಾನ ಪ್ರಕಾರ ತಾಂತ್ರಿಕ ವಿಧಾನ ಪ್ರಕಾರ ಅನ್ಯದಲ್ಲಿ ಹೋಗಬೇಕು ಅವಾಗ ಐದು ನಂತರದಾಯಕ ಪ್ರಯೋಜನ ಒಂದು ಕೇಳಿದಾಗ ನಮ್ಮ ಹೃದಯ ಮಂದಿರಗಳು ಆ ಸಾನ್ನಿಧ್ಯಗಳು ನೆಲೆಯಾಗುವುದು ಅಲ್ಪ ಅಂತರ ಮಾತ್ರ ನಮ್ಮ ದೈವಗಳು ಪಡೆದ ಪ್ರೀತಿ ಅವರು ಉತ್ಪತ್ತಿ ಆಗುವುದು ವಿಶ್ವಾಸ ಉತ್ಪತ್ತಿ ಆಗುವುದು ಭಕ್ತಿ ಉತ್ಪತ್ತಿ ಆಗುವುದು ಓಡು ಕೇವಲ ಪ್ರೀತಿ ಭಕ್ತಿ ಇದ್ದೀನಲ್ಲ ಅವು ದೋಷ ಭಕ್ತಿ ಮಾತ್ರ ಇರ್ತದೆ ಪ್ರೀತಿ ವಿಶ್ವಾಸ ಇದ್ದೀನ ಅವು ಪೂರ್ಣ ಫಲವನ್ನು ಕೊಡ್ತದೆ ಅವಾಗ ಭಕ್ತಿ ಪ್ರೀತಿ ವಿಶ್ವಾಸ ಈ ಮೂಡಿದ ನಮ್ಮ ದೈವಗಳ ಇಟ್ಕೊಳ್ಳೋದು ಅಂತ ಆ ಸಾನ್ನಿಧ್ಯವೊಳಗೆ ನಮ್ಮ ಹೃದಯ ಮಂದಿರೊಳಗೆ ನಮ್ಮ ನೆಲೆ ಮಾಡಿಕೊಳ್ಳೋದು ಅಂಚ ಮಾಡ್ತಿದ್ರೆ ಆರಾಧನೆ ಮಾಡಿಕೊಳ್ಳೋದು ಬರ್ತದೆ ಅವಾಗ ಮಾಂಸ ಹೆಚ್ಚಿಗೆ ಯಂತ್ರಾಪನೆಗಳಿಗಿಂತ ಪ್ರತಿಷ್ಠೆ ಜೀರ್ಣೋದ್ಧಾರ ಗೃಹ ಪ್ರವೇಶ ಇತ್ಯಾದಿ ಕೈಗಳು ಮಾಂಸಗಳನ್ನೆಲ್ಲ ಒಂದೇ ಹಂತವಾಗಿ ಒಗ್ಗಟ್ಟನ್ನು ತೋರಿಕೆ ಇಟ್ಕೊಂಡು ಮುಖ ಎಲ್ಲ ಅಲ್ಪ ಪ್ರಕ್ರಿಯೆ ತಿಳ್ಕೊಂಡು ಸರಿಯಾದ ಕುಟುಂಬದಲ್ಲಿ ಕಾಲಕಾಲವು ಮರೋಡಾಯನಗಳು ಬಗೆಹರಿಸಿ ಕಾಲಕಾಲವು ಗಾವಡಾಯನ ವಾರ್ಷಿಕ ಪರವಾನಗಿಗಳನ್ನು ಮಡುಪುವಂತೆ ಮಾಂಸಗಳ ಸಹಕಾರಗೊಳಿಸಿ ಇತ್ಯಾದಿ ಇತ್ಯಾದಿ ಹೆಚ್ಚಿನ ಕಡೆಗೆ ನಮ್ಮ ತುಂಬ ನಮ್ಮ ಅಂಚರಾಯರ ಭುಜದ ಬಗ್ಗೆ ಈ ನಮ್ಮ ಪ್ರದೇಶ ಪರಿಸರವು ಕುಟುಂಬ ದೈವಾರಾಧ ಎಂಜಬಹುದು ಎಂದು ಹೇಳ್ತಾ ನಮ್ಮ ಭಟ್ರ ಬೆಟ್ಟದ ಕುಟುಂಬ ತೂತು ಬಾಗಿಲಗಳೆಲ್ಲ ಒಂದು ಆದರ್ಶ ಆಗಲಿಕ್ಕೆ ಮಾದರಿ ಆಗಲಿಕ್ಕೆ ನಮ್ಮ ನಡೆಸುವಂತ ಮಾತ್ರ ಇಡೀ ಮತ್ತು ಹಿಡಿದ ಮೂರು ಈ ಮಣ್ಣಿನಲ್ಲಿ ಖರ್ಚು ಮಾಡ್ತದಾರಂತ ಅವು ಸಾರ್ಥಕ ಆಗುತ್ತೆ ದುಡ್ಡು ಸಂಪತ್ತು ನಮ್ಮ ಕೈಗೆ ಇರುವುದಾಯಿತು ದೈವಗಳು ಒಂದು ಕೇಂದ್ರ ಕುಟುಂಬ ಸಾಮೂಹಿಕವಾದ ಒಗ್ಗಟ್ಟು ಒಮ್ಮನದ್ದು ಅಂದ್ರೆ ಇಂಚ ಮಾತ್ರ ಆರಾಧನೆ ಮಾಡ್ಕೊಂಡ್ರೆ ಮಾತ್ರ ವರ್ಷಕ್ಕೂ ಒಂದೆರಡು ಸತಿ ಕುಟುಂಬಗಳು ಮಾತ್ರ ಸೇರಿದಂತ ಜೀವನ ಮಾಡ್ಕೊಂಡ ಚಿಂತನ ಕೂಡು ಕುಟುಂಬದ ನೆನಪು ಅಂತ ಪರಸ್ಪರ ಕುಟುಂಬಗಳ ಸದಸ್ಯರ ಪ್ರೀತಿ ವಿಶ್ವಾಸ ಬಾಂಧವ್ಯಗಳು ಬರ್ಬೋದು ಕೂಡು ಮಾಡಿದಂತ ಯೋಗಗಳು ತಿಳ್ಕೊಂಡು ಐದಾದ ಪ್ರೀತಿ ವಿಶ್ವಾಸಗಳು ಮುಕ್ಕಲ ಹತ್ತಿರ ಹಾಕೊಂಡು ನಮ್ಮ ಪೀಳಿಗೆ ನಮ್ಮ ಜೋಡಿಯಲ್ಲಿ ನಮ್ಮ ಪ್ರತಿಶಕ್ತಿ ಕುಟುಂಬ ಇಲ್ಲ ಬಂದಾಗ ಪ್ರತಿಶಕ್ತಿ ಅಗಲೆಲ್ಲ ಎತ್ತುವಂತ ಬಂದ್ರೆ ಅಗಲೆಲ್ಲ ಸಂಸ್ಕೃತಿ ಸಂಸ್ಕಾರ ಇಟ್ಕೊಂಡು ಅಂದಾಗ ಕೇವಲ ಇಲ್ಲೂ ನಿರ್ಮಾಣ ಮಾಡುತ್ತದೆ ದೈವಗಳನ್ನು ಪ್ರತಿಷ್ಠೆ ಮಾಡಿದ ಕೆಲಸ ಆಗಿ ಇನ್ನೀತೆ ಆ ಸಾನ್ನಿಧ್ಯಗಳು ಒಂದು ಪುನರ್ಜನ್ಮ ಈಗಲೇ ಇತ್ತು ಒಂದು ಅಧ್ಯಾಯ ವೇದ ನಮನೆ ನಾನು ಇನ್ನೇನು ಮುಖ ದೈವಗಳನ್ನ ಆರಾಧನಾ ವ್ಯವಸ್ಥೆ ಏಕಾಟ ಮಾಡಲಿಕ್ಕೆ ಪರಂಪರೆಗೆ ಸುದೀವರಂತೆ ಇನ್ನೇನು ಮುಖ ಪುನರ್ಜನ್ಮ ಆ ದೈವಗಳನ್ನು ಶುಭ ಮುಹೂರ್ತಗಳು ಕಣ್ಣಿನಲ್ಲಿ ಪ್ರತಿಷ್ಠೆ ಮಾತನಾಡಿ ಪುನರ್ಜನ್ಮ ನನಗೆ ನಡೆದುಕೊಂಡು ಪಣ ಪ್ರಕ್ರಿಯೆ ಇಂಥ ಮನೆಯಲ್ಲ ನೀಡಿದ ಮಾಂದಿರನ ಮನಸ್ಸುಗಳು ಏಕಾಗ್ರವಾದ ಭದ್ರವಾದ ನೆಲೆಯೂರು ನಮ್ಮ ಕುಟುಂಬ ನಮ್ಮ ದೈವಗಳು ನಮ್ಮ ಆರಾಧನಾ ಸಾನ್ನಿಧ್ಯಗಳು ಐದು ನಮ್ಮ ವೈಪ ಅಂತ ಮಾತ್ರ ಅದು ನಮ್ಮನ್ನು ವೈಪಾವನು ಎಂತ ಇಡೀ ಬ್ರಹ್ಮಾಂಡವೇ ಬಂಧಿತಗಳಾಗಿ ದೀಡೋಣ ಚಿಂತ ಧರ್ಮದೈವ ಸಾನ್ನಿಧ್ಯಗಳು ಐನ ಶಕ್ತಿ ಏದು ಐನ ವಿಸ್ತಾರ ಏದು ಐನ ಆಳ ಏದು ಐನ ಏರಿಲ್ಲ ನಾಡು ಮಕ್ಕಳ ಕಷ್ಟ ನಮ್ಮ ಮಾತ್ರ ಮನುಷ್ಯ ಮಾತ್ರ ಅಂಚಿನ ಮಹಾ ಸಾನ್ನಿಧ್ಯಗಳು ಇದೆ ನಮ್ಮ ಪಾದ ಕೇವಲ 9 14 15 ಅಧ್ಯಾಪಕರು ಇತ್ಯರ್ಥ
ಅಥವಾ ಅವು ಕೇವಲ ನಮ್ಗೆ ತೋರಿಯರ ಮಾತ್ರ ಅದೇ ಬೋಡಾಪನ ಕಾಲಘಟ್ಟದ ಎತ್ತೋಡಪ್ಪ ನಮ್ಮ ಕೊನ್ನವು ಚೂರು ಆಗ್ತದೆ ಪನಿವಾರ ಅಂದ್ರೆ ಮಾಡ್ತೇನೆ ದೈವಳಿಗೆ ಮಾಡುವಂತಿನ ಇವೆಂಟ್ ಪನಿವಾರ ಪನೀಕ್ ಆವಾರ ಪಟ್ಟ ಆಹಾರ ಪನೀಕ್ ನಮ್ಮ ಕೊಡುಕು ನಾವು 14 ಗಂಟೆ ದೈವವು ಯಾರು ನಮ್ಮ ಕೊಡುಕು ನಾವು ಪನೀಕ ಅಂತಲ್ಲ ಐದು ಮಹಾಮೇರು ತುಲ್ಯವಾದ ಸ್ವೀಕಾರ ಬರ್ತದೆ ಕುಟುಂಬಕ್ಕೂ ಬರ್ತನ ಕಟ್ಟಡಗಳನ್ನು ದೂರ ಮಾಡಿಕೊಳ್ಳುವ ದೈವ ಎಂದು ನಮಗೆ ಕೇಳೋಣ ಅವರ ದೈವವೂ ಓಡಾಡು ನಮ್ಮ ನಡತವನ್ನೇ ಕೊಡುಕು ಆಗ್ತದೆ ನಂದು ಓಡಾಡು ನಮ್ಮ ಕುಟುಂಬದ ಪೀಳಿಗೆಗೆ ಸಂಸ್ಕಾರಭರಿತವಾದ ಅಭಿವೃದ್ಧಿಯಾಗುವುದು ಮಾಡ್ಬೋದ ಕಟ್ಟಡಗಳು ದೂರಾಗುವುದು ಮಾಡ್ಬೋದ ಸದುಪಯೋಗಕ್ಕೂ ಕೂಡ ಇಂದಿನ ಆರಾಧನೆಗಳು ಕೇವಲ ಒಂದು ವ್ಯಕ್ತಿಯ ಒಂದು ಎಳೆಯ ವಿಧವಾದ ಕಟ್ಟಡಗಳಲ್ಲಿ ಕುಟುಂಬ ಆರಾಧನೆ ಬೋಧಿ ಎಲ್ಲ ಮದುವೆ ಆದದ್ದು ಸಂತಾನ ಆದದ್ದು ಉದ್ಯೋಗ ಆದದ್ದು ಏನಿರ್ತದೆ ಅವೆಲ್ಲ ಜಾತಕ ತುಂಬ ದಶಾಭೂಮಿಗೆ ಬೋಡಾಪನ ಪರಿಹಾರ ಮಾಡಿಟ್ಟು ಆ ಉದ್ಯೋಗನ ಮೈನ ಆಪೇಕ್ಷ ಮಾಡಿದ್ರೆ ಹಾಕೊಂಡು ಕುಟುಂಬದ ಆರಾಧನೆ ದಾರಿಗೆ ಪುಣೆ ಇದು ನಮ್ಮ ಒಂದು ಕೊಂಡ ದಾರ ಕೊಡುವಾಗ ಅಂದ್ರೆ ದುಮ್ಮು ನಾವು ನಮ್ಮ ಇದು ನೀರು ಮಾಡೋದು ಈಡು ಮಾಡೋದು ಕಾಣ್ಬೋದು ಅಂಚೆ ಅಂತ ನಮ್ಮ ಬೀಳಿಗೆ ಕಟ್ಟೆ ಎಲ್ಲ ಪರಿಹಾರ ಇಟ್ಕೊಂಡು ನಮ್ಮ ಸತ್ತಾದ ನಡೋದು ಇಂದು ಆ ಮುಂದೆ ಆ ಪದ್ಧತಿ ಅವಾಗ ನಾನಿದ್ರು ಹಿರಿಯಾದ ಮಾತ್ರ ಮಾಡ್ಕೊಂಡು ಬರ್ತೇವೆ ಐದು ನಮ್ಮ ಬುಕ್ಕರ ಹೆಜ್ಜೆ ಮಾಡ್ತದೆ ಇತರ ಕಾಲಗಳನ್ನು ಕಲಿತದ್ದು ಎಚ್ಚರಿಕೆ ಪ್ರತಿಷ್ಠೆ ಮಾಡ್ತದೆ ಆರಾಧನೆ ನಮ್ಮರ ಮುನ್ನುಡಿ ಮಾಡ್ಕೊಂಡು ಬರ್ತದೆ ಅಶೋಕದಿಂದ ಎತ್ತೊಂದು ಆರಾಧನೆ ಮಾಡ್ಕೊಂಡು ಬರ್ತಂತ ಬುಕ್ಕರ ಪೀಳಿಗೆ ಮುಂಚೆ ನಾವು ಉದ್ಧಾರ ಆಗುವುದು ಲೆಕ್ಕ ಅವಾಗ ಈ ಸಂಸ್ಕಾರ ಸಂಸ್ಕೃತಿಗಳು ಕೌಟುಂಬಿಕ ಆರಾಧನಾ ಪದ್ಧತಿಗಳ ಸಭ್ಯವಾದ ಒಲಿಕೊಂಡು ಪ್ರಪಂಚ ಹೋಗುವ ಲೆಕ್ಕ ಅಂದಾದ ಇಂದು ಮಾತ್ರ ಹಿನ್ನೆಲೆಯನ್ನು ಮನಸ್ಸಿಟ್ಟು ಇರುತ್ತದೆ ಇಂಥ ಶುಭ ಗಳಿಗೆ ಕುಟುಂಬ ಕಟ್ಟಿದ ಮಾತ್ರ ಸೇರಿತು ಬರಿಯ ಆವಾಸನ ಅಪೆಲಗಳ ಇಲ್ಲಾಯ ಕುರಿತು ಉಡುಪದ ಬಗ್ಗೆ ಹೆಚ್ಚಿಗೆ ಏಕಾಗ್ರತೆಯನ್ನು ಕೊಲ್ಲುವುದು ಈ ಪ್ರತಿಷ್ಠೆಯನ್ನು ಕಣ್ಣು ತುಂಬ ದಿಂಜಾತು ಹೃದಯ ಮಂದಿರ ಐವರು ನೆಲೆ ಆಪೆಲಗಳಲ್ಲಿ ನೆಲೆ ಮಾಡ್ತಾ ಉಂಟು ಕಾರಣ ನೀಡ್ತು ಕಣ್ಣಿನ ನಿತ್ಯದ ಮಾತ್ರ ವಿಧಿವಿಧಾನ ಪಡ್ತಿರೋ ಕುಟುಂಬ ದೈವಾಂತ ಮಾಡಿದಾಗ ನಿತ್ಯದ ದೀಪಾಂತ ಪಡ್ತದ ಅನಿವಾರ್ಯ ಅಂದ್ರೆ ನಿತ್ಯ ದೀಪ ಸಂಕ್ರಮಣ ಹಾಕೊಂಡು ಅಂದ್ರೆ ಏನೇ ಇದ್ದಿ ಕುಟುಂಬ ದೈವ ನಿತ್ಯ ದೀಪ ನಿತ್ಯ ದೀಪ ರಾಜ್ಯ ಮಾಸಿಕ ಬರುವಾದಿಗಳ ಎಂಜೆ ಮಾಡ್ತಾನೆ ಇದೇ ಪಾಲನೆ ಹಿರಿಯಾಗಲಿಗೆ ಬರೋದನ್ನ ಕಷ್ಟಪಡೋದು ಎಂಜ ಮುನಿಪುರ ಆರಾಧನೆ ನಿತ್ಯ ನಿತ್ಯ ಪ್ರಕ್ರಿಯೆ ಮಾತ್ರ ಸರಿಯಾದ ತಿಳಿಯುವಂಟು ಒಂದು ಆರಾಧನೆ ಮಾಡುವಂಟು ಬದಲಾಯಿತು ವಾ ಶುಭ ಮುಹೂರ್ತಗಳು ದೈವ ಮೂರು ನೆಲೆ ಆತಕ್ಕ ಆ ಬೆಳೆಯುವುದು ಇದರ ಕುಟುಂಬಕ್ಕೂ ಬರ್ಕೊಂಡಂತ ಸಮಸ್ತ ಕಷ್ಟ ನಿರುತಗಳಿಂದ ಮಾತ್ರ ದೈವರು ನಿವಾರಣೆ ಮಾಡುವುದನ್ನು ಹೊರತು ಗುರು ಹಿರಿಯರ ನಿವಾರಣೆ ಮಾಡುವುದನ್ನು ಹೊರತು ಈ ಕುಟುಂಬಕ್ಕೂ ನಿರಕ್ಷೆಯಾದ ಮುಂಚೆಗೂ ಕಾಲಕಾಲೋಗಾವಣೆಯಿಂದ ಮಾತ್ರ ಸತ್ಕರ್ಮಾಚರಣೆಗಳನ್ನು ನೀಡಿದ ಕುಟುಂಬಗಳ ಮೂಲಕವಾದ ದೈವರು ಎತ್ತುವಂತು ಈ ಕುಟುಂಬಕ್ಕೂ ಸತ್ಯವಾದ ಸಾನ್ನಿಧ್ಯವನ್ನು ಕೊರತು ಓನಲ್ಪ ಭದ್ರಲ್ಪ ಎತ್ತುಗಳಪ್ಪ ಮೂಲ ದೈವಗಳ ನೆಂಪುಗಳು ಇದ್ದದ್ದು ಈ ಆಗುವಂತಿದ್ದ ನರ್ತನಾದಿಗಳು ಕೂಡ ನರ್ತನ ಸಾನ್ನಿಧ್ಯ ವೃದ್ಧಿ ಮಾಧ್ಯಮ ಆಗಲೆಕ್ಕ ಅವಾಗ ಎಂಜ ಅನ್ಯಗಳ ಪ್ರತಿಷ್ಠೆ ಮಾಡ್ತಾರೋ ಅವೇ ಆಯುಧಾರಿಗಳಿಂದ ಮತ್ತೊಂದು ದೈವಗಳು ನರ್ತನನ್ನು ಕೊಡಲಾಗ ಆ ಸಾನ್ನಿಧ್ಯ ಆ ಉಪಾಧಿಗಳಿಗೆ ಬುಕ್ಕಲ ಸಾನ್ನಿಧ್ಯ ಇನ್ನೊಂದು ಲೆಕ್ಕ ಅಂದ್ರೆ ಅದು ಮಾತ್ರ ವಿಧವಾದ ಆರಾಧನೆಗಳ ಮಲ್ಪನೆ ಇದ್ದಾದ್ರೆ ಈ ರೀತಿಯ ಕುಟುಂಬವು ಸನ್ಮಂಗಲಾಗುವುದು ಈ ಮುಹೂರ್ತಗಳು ರಾಜಾಂಗಳ ವಿಷಪಂಚಗಳು ವಿಷಗಳಿಗಿರುವುದಕ್ಕಿಂತ ಮಾತ್ರ ಅಮೃತಗಳಿಗೆಯಾದ ದೈವ ಮಡಪಾಡಿಕೊಂಡು ನಮ್ಮ ಶುಭ ಮುಹೂರ್ತಗಳು ಪ್ರತಿಷ್ಠೆಯಾದ ಸುಸ್ಥಿರವಾಗಿ ಈ ದೈವ ಮೂರು ಸ್ಥಿರವಾಗಿ ಇಲ್ಲದ ನೆಲೆ ಉಂಟು ಕುಟುಂಬಗಳಿಗೆ ಮಾಂದ್ರಗಳ ಏಕಾಗ್ರತೆಗಳ ಅನುಗ್ರಹ ಮಾಡುತ್ತದೆ ನಾನೆಲ್ಲ ಹೆಚ್ಚಿಗೆ ಈ ದೈವನು ಆರಾಧನೆ ಮಾಡಿಕೊಂಡು ಬರ್ಕೊಂಡ ಪ್ರೀತಿ ವಿಶ್ವಾಸವನ್ನು ಹೊರತು ಈ ಕುಟುಂಬಕ್ಕೂ ಸನ್ಮಂಗಲಾವಾಡು ಮಂಡಿಸು ಈ ಶುಭ ಮುಹೂರ್ತಗಳು ಕನ್ಯೆಯ ಮಾಂದ್ರದ ಪರವಾದ ಒಂದು ಭಾಗವನ್ನು ಆ ದೈವನ ಪಾದಾರದಿಂದಲೂ ಸಮರ್ಪಣೆ ಮಾಡಿಕೊಳ್ಳುತ್ತಿಲ್ಲ ಸಹಸ್ರಮೂರ್ತಯೇ ಸಹಸ್ರಮಾಲಾಭೇ ಸಹಸ್ರನಾಮೇ ಪುರುಷಾಶ್ವರೇ ಸಹಸ್ರಕೋಟಿ ನಮಃ.
ಕಣ್ಣ ಪಿಶಾಚಿ ಬಂದ ಬೊಬ್ಬೆ ಪಾಡಲ್ಲ. उत्तरायणे वसन्तऋतौ चैत्रमासे कृष्णपक्षे दशम्यान्ति भार्गववासरयुक्तायां शुभयोगशायां फोटो उंडु फोटो तारो ಓಂ ಶ್ರೀ ಗುರುಭ್ಯೋ ನಮಃ. ಬಸವದತ್ತದ ಈ ಮಂಡದ ಜಾತಿಗೆ ಪಾದೋತ್ಸವ ಮಂತ್ರಿನ ದೈವಜ್ಞರು ನಮ್ಮ ಈ ರೀತಿಯ ಒಂದು ಸರವಳಿಯಲ್ಲಿ ಪರಿಪೂರ್ಣದ ಅವರು ಅದಕ್ಕೆ ಮೂಲ ಕಾರಣ ನಮ್ಮ ಈ ದೈವಜ್ಞರು ಶ್ರೀಯುತ ಗಣೇಶ ಭಟ್ ಕೇಕನದು ಜ್ಯೋತಿಷ್ಯ ಜ್ಯೋತಿ ಪಂಡ ಬೊಲ್ಪು ಧರ್ಮದ ಜ್ಯೋತಿನ ಸೋಜಾದು ಗೋಪ್ ಮಂಚಿನ ಜ್ಯೋತಿಷ್ಯರ್ನ ನಮಕ್ ಧಾರ್ಮಿಕ ನುಡಿ ನಮಕ್ ಸಿಗುವುದು. ಇಲ್ಲಿ ಅಲಂಕಾರದ ಪೂಜೆ ವಾರೀತಿ ಭಕ್ತಿದ ಪೂಜೆ ಮುಖ್ಯ ಪಂಪುನ ತೆರಿಪಾದುಕೊರ್ನಂಚಿನ ಎಂಗಳ ಬದುಕು ಮುಲ್ಪುಕೊರ್ನಂಚಿನ ಜ್ಯೋತಿಷ್ಯರಿಗೆ ಎಂಗಳ ಮಾಸ ಗುಜರಾತ್ ಕುಟುಂಬದ ಪರವಾದ ತುಂಬು ಹೃದಯದ ಸ್ವಾಗತ ಸಲ್ಲಿಸಬಹುದು. ಅರೆಗೆ ಎಂಕಲು ಎಲ್ಲಿಯ ಕಾಣಿಕೆಯನ್ನು पंचांगबलं तदेव षष्ठांगबलं तदेव सप्तांगबलं तदेव लक्ष्मीपदे तेङ्घ्रीतं स्मरामि लग्नस्येष्णां शिखे करिष्यमाण दैवं प्रतिष्ठापनं मुहूर्तं सुमुहूर्तमस्तु भवन्तो तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे तेङ्घ्रीतं स्मरामि लग्नस्येष्णां शिखे करिष्यमाण वर्णपञ्चमी फलरुटि पञ्चमी गुडिकं प्रतिष्ठापनं मुहूर्तं सुमुहूर्तमस्तु भवन्तो ಮಾತಾ ಕುಟುಂಬಸ್ಥರೇ, ಶುಭ ಮುಹೂರ್ತದ ಶುಭ ಗಳಿಗೆದು ಇತ್ಯರಾತ್ ಹೊತ್ತು ನಮ್ಮ ನಮ್ಮದು ಮಂಚಿನ ಆರಾಧನೆ ಮಂತ್ರದ ಮಂಚಿನ ಕುಟುಂಬದ ಪ್ರಧಾನ ದೈವ ತಿಪ್ಪರ ಪಂಜುರ್ಲಿ ಕಲ್ಲುರುಟ್ಟಿ ಅಗ್ಗಿ ಕಲ್ಲುರುಟ್ಟಿ ಅವರ ಪ್ರಕಾರ ವರ್ಣರ ಪಂಜುರ್ಲಿನ ಪ್ರತಿಷ್ಠೆ ಇತ್ಯರಾತ್ ಹೊತ್ತು ನಮ್ಮ ದೈವಜ್ಞರು ಶ್ರೀಯುತ ಕೇಕನದ ಗಣೇಶ್ ಭಟ್ ಬುಕ್ಕ ನಮ್ಮ ಪುರೋಹಿತರು ಹರಿಭಟ್ ಮೇರ್ನ ನೇತೃತ್ವದ ಇತರಾತ್ ಹೊತ್ತು ನಡೆಪೆರಡು ಈ ಕುಟುಂಬದ ಮಾತ್ರ ಹಿರಿಯಾಕೆಲ್ಲ ಅಪ್ಪನಗೌಡು ಅವೇ ರೀತಿ ಎಟ್ಟೆ ಮನಸ್ಸಡೆ ದೈವದ
ದೇವದೇವರ ನಟ್ಟೋದು ನಮ್ಮ ಬದುಕು ಬಲ್ಪಾವಡ ಪಣದು ಈ ಕಾರ್ಯ ಸುಸೂತ್ರವಾದ ನಡ್ಪೋಡು ಪಣದು ನಮ್ಮ ಭಕ್ತಿಯ ಪ್ರಾರ್ಥನೆ ಮಾಡ್ತದೆ ಮಾತೆಲ್ಲ ಕೈತಾರ ಬರ್ತದೆ ಸೇರೋದು ಕೇಳೋದು ಇದರ ಕೊಟ್ಟು ನಮ್ಮ ದೈವದ ಪ್ರತಿಷ್ಠೆ ಮಾತಂದ್ರೆ ನಮ್ಮ ಮನಸ್ಸು ಪ್ರಚನ ಭಕ್ತಿ ಭಾವನೆ ಪೂರ ಏಕಚಿತ್ತರದಿ ಒಂದು ದೈವದ ಪ್ರಾರ್ಥನೆ ಮಾಡ್ತಂದು ನಮ್ಮ ಕಷ್ಟ ಪೂರ ನೆರವೇರಿನಕ ನಮ್ಮ ಪ್ರಾರ್ಥನೆ ಮಾಡ್ತಗ ಮಾತೆಲ್ಲ ಸ್ವಲ್ಪ ಪಾತೆರ ಅಂದ್ರೆ ನಿಮ್ಮ ಮನಸ್ಸಿನ ಮೂಲದಿ ಒಂದು ಭಕ್ತಿದ ಪೂಜೆ ಕೊರಡೊಂದು ವಿನಂತಿ ಮಾಡ್ತದೆ ಬ್ಯಾಂಡ್ ಬ್ಯಾಂಡ್ ಜಾಗಟ वाला बैंड जागत है
द्वादशनाम पूजां करिष्ये। महादेवाय नमः, महेश्वराय नमः, शङ्कराय नमः, वृषभध्वजाय नमः, कृत्तिवाससे नमः, कामाङ्गनाशनाय नमः, देवदेवेशाय नमः, श्रीकण्ठाय नमः, हराय नमः, पार्वतीपतये नमः, रुद्राय नमः, शिवाय नमः, गुङ्गुळिकाय नमः। द्वादशनाम पूजां समर्पयामि। गुङ्गुळिकाय नमः पाद्यं समर्पयामि। गुङ्गुळिकाय नमः अर्घ्यं समर्पयामि। गुङ्गुळिकाय नमः आचमनीयं समर्पयामि। गुङ्गुळिकाय नमः स्नानं करिष्ये। सान्निध्यार्थे कलाभिवृद्ध्यर्थे चैतन्याभिवृद्ध्यर्थे कलशाभिषेकं स्नानं समर्पयामि। गुङ्गुळिकाय नमः वस्त्रं समर्पयामि। गुङ्गुळिकाय नमः उपवीतं समर्पयामि। गुङ्गुळिकाय नमः आभरणं समर्पयामि। गुङ्गुळिकाय नमः गन्धं समर्पयामि। गुङ्गुळिकाय नमः अक्षतां समर्पयामि। गुङ्गुळिकाय नमः पुष्पाणि समर्पयामि। धूपमाघ्रापयामि। वनस्पतिरसोत्पन्नो गन्धाढ्यो धूपोत्तमः आघ्रेय सर्वदेवानां धूपोऽयं प्रतिगृह्यतां। धूपमाघ्रापयामि। गुङ्गुळिकाय नमः दीपं दर्शयामि। ज्योतिःशुक्लस्य तेजश्च देवानागं सततं प्रियः प्रभाकरो महातेजा दीपोऽयं प्रतिगृह्यतां। दीपं दर्शयामि। नैवेद्यं करिष्ये। ಆರತಿ ಆಯ್ನ ಬುಕ್ಕ ಕೈ ಮುಗಿಲೆ ಮತ್ತೆ
ಗುಳಿಕ ಸಾನ್ನಿಧ್ಯ ಈ ಮಣ್ಣಡು ನಮ್ಮ ಕಟ್ಟಡ ಪ್ರತಿಷ್ಠೆ ಮಾಡ್ತದೆ ಮೂಜೆ ಈರೆ ಪಾಡದು ಆ ಗುಳಿಕ ಸಾನ್ನಿಧ್ಯ ತಮ್ಮಿಲ ಸೇವೆನ ಮಲ್ತೊಂದುಂಡ ಗುಳಿಕ ಪಂಡ ಕ್ಷೇತ್ರ ರಕ್ಷಕ ಅಂದು ಪುದರ್ ಇಡೀ ಕ್ಷೇತ್ರನು ಇಡೀ ಕುಟುಂಬನ ರಕ್ಷಣೆ ಮಾಡ್ಕೊಳ್ಳುವಂಚಿನ ಶಕ್ತಿಗೆ ಗುಳಿಕ ಅಂದು ಪುದರ್ ಶಿವ ದೇವರನ್ನ ಒಂದು ಅಂಶ ಅಂತ ಪಂಡ್ತೀವಿ ಅಂಚಿನ ಸಾನ್ನಿಧ್ಯವು ತೃಪ್ತಿಯಾಗಿರಬಹುದಾದ ಮೂಜೀರೆ ಪಾಡ್ದು ತಮ್ಮಿಲ ಸೇವೆನ ಮಲ್ತೊಂದುಂಡ ದೇವರಿಗೆ ತೃಪ್ತಿ ಆಗುಡಾಂಡ ನೈವೇದ್ಯ ವಿಶೇಷ ದೈವಗೆ ತೃಪ್ತಿ ಆಗುಡಾಂಡ ತಮ್ಮಿಲ ವಿಶೇಷ ಮತ್ತೆ ಪೂಜೆ ಮಾಡ್ತದ ಪ್ರತಿಷ್ಠೆ ಮಾಡ್ತದ ಮಾತ ತೃಪ್ತಿ ಆಗುಡಾಂಡ ತಮ್ಮಿಲ ಸೇವೆನೆ ಮಾಡ್ಬೋದು ಮತ್ತೆ ಮಾತ ನಮ್ಮ ಸೇರಿದ ತಮ್ಮಿಲ ಸೇವೆನ ಮಳ್ಕೊಂಡುಳ್ಳ ಕುಟುಂಬದ ರಕ್ಷಣೆ ಕೊಡಲಿ ಗೋವೆ ಒಂದು ಆಪತ್ತು ಬರನ ಲೆಕ್ಕ ಉತ್ತರೋತ್ತರ ಅಭಿವೃದ್ಧಿ ಆಪನ ಲೆಕ್ಕ ಆ ಸಾನ್ನಿಧ್ಯ ಅನುಗ್ರಹ ಮಾಡಿಕೊಡುವುದು ಪ್ರಾರ್ಥನೆ ऊर्ध्वस्वः तत्सवितुर्वरे भृतो देवस्य धीमहि धियो यो नः प्रचोदयात् क्षममृते भव सत्यन्वृत्तेन परिषञ्चामि गुङ्गुलिकाय नमः नारिकेरफलं क्रमुकताम्बूलं ब्रह्माफलं गुडं लाजोपहारं च महादैवेद्यं निवेदयामि तत्सदमृतमस्तुम् अमृतो वस्त्रणमसि स्वाहा प्राणाय स्वाहा अपानाय स्वाहा ज्ञानाय स्वाहा सुदानाय स्वाहा समानाय स्वाहा ब्रह्मणे स्वाहा गुङ्गुलिकाय नमः गुङ्गुलिकाय नमः गुङ्गुलिकाय नमः समर्पितनैवेद्यं विसर्ज्याम् अमृताभिधानमसि स्वाहा गुङ्गुलिकाय नमः तृप्तिरस्तु नैवेद्यं समर्पयामि ताम्बूलं समर्पयामि पार्वतीपतयं रुद्रायं शिवाय नमः गुङ्गुलिकाय नमः प्रसन्नपूजां समर्पयामि प्रसन्नार्घ्यं समर्पयामि यस्य स्मृत्याचना मुक्त्या पूजा जन्यक्रियादिषु न्यूनं सम्पूर्णताया सत्योपलेतमर्चनेन गुलिकमुद्दिश्य यथाशक्तिध्यानावाहनादि षोडशोपचारपूजा गमनाशी परमेश्वरः प्रीयतां उमेश अण्ण सರಿ ಹೇಳಿ ಬರುತ್ತೆ ಸರಿ ಇಷ್ಟೆಲ್ಲ ಹಾಕಿದ್ರೆ ಸರಿ हिरण्यगर्भगर्भस्थं हेमबीजं विभावसोः अनन्तपुण्यफलतपदशान्तिं रेच्छमे गुलिकमुद्दिश्य कलशप्रतिष्ठापनकर्मणः सम्पूर्णफलप्राप्त्यर्थं यथाशक्ति हिरण्यं सुपूजितकलशं शुद्धमहं सम्प्रददे श्रीजै नमः ॐ ಒಳಗಡೆ ಕಲಶ Mike Warning.
ಹಲೋ, ಕಲಶಾಭಿಷೇಕ ಒಂದು ಮಾತಾ ಕುಟುಂಬಸ್ಥರೆಲ್ಲ ದುಂಬುಗಲೆ.
ಚಂದ್ರ ಅಡ್ಯಾರ್
ನನಗೆ ಆಯ್ತಾ ಗೋಪಾಲ ನಮಸ್ಕಾರ ನೀನು ಮಾತೆಲ್ಲ ಗೋಪಾಲ ಸುದ್ದಿ ಕೂಡ ಬರ್ತಾರೆ ಮರ बोले बोले अड़े मुझ भी उन्नत है
ಪಜೆ ಇರ್ತೇನೆ ಪಜೆ ಎನ್ನ ಮೊಬೈಲ್ ಇತ್ತು ತಗೊಂಡು ಎನ್ನ ಮೊಬೈಲ್ ಇತ್ತು ತಗೊಂಡು ಎನ್ನ ಮೊಬೈಲ್ ಇತ್ತು ತಗೊಂಡು ಸೈಲೆಂಟ್ ಮೊಬೈಲ್ ಉಂಟು अरे उमेश सत्य पान एने मोबाइल पर दीते बोले रे ಒಂದು ಒಂದು ಕೋಟಿ ನಲವತ್ತು 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 ಬೊಕ್ಕಂಜ ಬೋರ್ಡು ಕೂತಿಲ್ಲ
पोषके स्वामी दुर्जनान्तके शोकनाशके स्वामी सौख्यदायके दिव्यमूर्तिर्नामातुगितमनिपुगा शरणमय्यप्प स्वामी शरणमय्यप्प करुणितूला निन्न महिमे तोजाಲ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಕರುಣಿಡುತ್ತೂಲ ನಿನ್ನ ಮಹಿಮೆ ತೋಜಾಲ ಮೋಹಿನಿ ಮಗೆ ಸ್ವಾಮಿ ಮೋಹನದ ಮಗೆ ಶಬರಿಗಿರಿನಾಥೆ ಸ್ವಾಮಿ ಅಭಯ ಪ್ರದಾತೆ ಮೋಹಿನಿ ಮಗೆ ಸ್ವಾಮಿ ಮೋಹನದ ಮಗೆ ಶಬರಿಗಿರಿನಾಥೆ ಸ್ವಾಮಿ ಅಭಯ ಪ್ರದಾತೆ ಕೊರ್ಲ ಕಂಠದ ಮುತ್ತು ಮೂರ್ತಿಗೆದ ದಿವ್ಯ ಮೂರ್ತಿ ನಮ ಸುಗಿತ ನಲಿಪುಗ ಪೂಜೆ ತಪ್ಪುಳ್ಳನಾಗ ಅವನ ಮೊಬೈಲ್ ದಿದ್ದಿತ್ತಂದ ಇದು ಏರನ್ನು ದೆತ್ತಿತ್ತಂದ ಪಜೆ ದೆಪ್ಪನಾಗ ಏರ್ ಮೊಬೈಲ್ ದೆತ್ತಾರೆ ಅಕಲೆ ಇಂಕ ಮೊಬೈಲ್ ಕೊರ್ಲೆ ಪೂಜೆ ತಲ್ಪ ಪಜೆ ತಮಿತ್ತು ಒಂಜಿ ಮೊಬೈಲ್ ಇತ್ತದು ಪಜೆ ದೆತ್ತನಾಗ ಮೊಬೈಲ್ ದೆತ್ತದಾರು ದಯದಿ ಅವು ಸೈಲೆಂಟ್ ಉಂಡು ಆ ಮೊಬೈಲ್ ಒಂಜಿ ಎತ್ತಾದ ಗುರಿ ಅನ್ನದ ಬಾರಿ ಎಡ್ಡೆ ಸುಮಾರು ಫೋನ್ ಬತ್ತಿಪ್ಪು
आंटी आंटी यतिशन उचलला बघा यतिशनाला उचलले
श्रीमन्महा ಮೀಟಿಂಗ್ ತಿರ್ಗುಣತ್ತ ಈಗ ಲೈವ್ ಅನ್ನೋದು ಚಡ್ಡಿಲ್ಲ ರಾವ್ ಗೋಪಾಲನ ಚಡ್ಡಿ ಉಂಟಾಗಿದೆ ಟಾಕುದು ಅದೇ ಗೋಪಾಲನ ಚಡ್ಡಿ ನೆಟ್ಟು ಅಣ್ಣ ಘಾಟಿಗೆ ಜಾಯ್ತು ಅಲ್ಲಿ ₹500 ಅಂತಿರ್ಗಾವೆ ₹500 ಸಿದ್ದರಾಮಯ್ಯ ಮಾಡಿ ಮಾಡಿ ಮಾಡಿ
ಜಾಸ್ತಿ ಮಾಡೋದು
ഇടേ വരും ഇടേ വേണ്ട തന്നിപ്പോ മൂലഞ്ഞു വരും शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये श्री विघ्नेश्वराय नमः। ओं स्वस्ति श्री कृष्णकृष्णाद्य भगवतो महापुरुषस्य वासुदेवस्य विष्णोराज्ञया प्रवर्तमानस्य आद्य ब्रह्मणो द्वितीय परार्थे श्वेतवराह कल्पे वैवस्वतमन्वन्तरे कलियुगे प्रथमपादे जम्बूद्वीपे भारतवर्षे भरतखण्डे मेरोर्दक्षिणे पार्श्वे गोराष्ट्रदेशे गोकर्णमण्डले शालीवाहनशके बौद्धावतारे परशुरामक्षेत्रे शकाब्देऽस्मिन् वर्तमानव्यावहारिके क्रोधिनामसंवत्सरस्य उत्तरायणे वसन्तऋतौ चैत्रमासे कृष्णपक्षे अद्य दशम यान्तिथौ भार्गववासरयुक्तायां शुभयोगशुभकरणशुभवारशुभतिथि शुभनक्षत्रयुक्तायां एवं गुणविशेषणविशिष्टायां शुभतिथौ ದೇವರಿಗೆ ಪಾಡ್ನಂಚಿತ್ತಿನ ಕಾಣಿಕೆ ಕೈಟುಂಡು ಇತ್ತೆ ಆ ಕಾಣಿಕೆನ ಪತ್ತೊಂದು ನಿಕ್ಲೆನ ನಕ್ಷತ್ರ ನಿಕ್ಲೆಗೆ ಗೊತ್ತಿತ್ತಂಡ ವೆಂಕಟರಮಣ ದೇವರನ್ನ ಕೈತಾಲು ಆ ನಕ್ಷತ್ರನ ಮನಸ್ಸದ ಪಣ್ಣು ನಿಕ್ಲೆನ ರಾಶಿ ನಿಕ್ಲೆಗೆ ಗೊತ್ತಿತ್ತಂಡ ಐಲ್ಲ ವೆಂಕಟರಮಣ ದೇವರನ್ನ ಕೈತಾಲು ಪಣ್ಣು ಪುದರನ ಪಣ್ಣೆ ಇಲ್ಲಾಳ್ದಕ್ಲೆಗೆ ಎಡ್ಡೆ ಆವುಡು ಸಂಸಾರಿಗೆ ಎಡ್ಡೆ ಆವುಡು ಇಡೀ ಕುಟುಂಬಕ್ಕೆ ವೆಂಕಟರಮಣ ದೇವರನ್ನ ಅನುಗ್ರಹ ಪ್ರಸಾದ ಪಣ್ಪನು ಪ್ರಾಪ್ತಿಯಾಗುವುದು ಎಂದು ಪ್ರಾರ್ಥನೆ ಮಾಡ್ತಲೆ. ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಶುಭ ಭಯ ಆನಂದ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧರ್ಥಂ ಧರ್ಮಾರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧರ್ಥಂ ಸರ್ವೇಷಾಂ ಗ್ರಹಾಣಾಂ ಶುಭೈಕಾದಶ ಸ್ಥಾನ ಫಲ ಪ್ರಾಪ್ತ್ಯರ್ಥಂ ಆಧ್ಯಾತ್ಮಿಕ ಆಧಿಭೌತಿಕ ಆಧಿದೈವಿಕ ತಾಪತ್ರಯ ನಿವಾರಣಾರ್ಥಂ ಸಮಸ್ತ ದುರಿತ ನಿವಾರಣಾರ್ಥಂ ಸಮಸ್ತ ದುಃಖ ಪರಿಹಾರಾರ್ಥಂ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧರ್ಥಂ ಸರ್ವ ಅಮಂಗಲ ನಿರಸನ ದ್ವಾರ ಸಮಸ್ತ ಮಾಂಗಲ್ಯ ಪ್ರಾಪ್ತ್ಯರ್ಥಂ ಪುತ್ರ ಪೌತ್ರ ತತ್ಪೌತ್ರಾದಿ ರೂಪ ಸಂತತೀನಾಂ ಪರಂಪರಾಭಿವೃದ್ಧರ್ಥಂ ವೆಂಕಟರಮಣ ಸ್ವಾಮಿನಃ ಪರಮಾನುಗ್ರಹ ಪ್ರಾಪ್ತ್ಯರ್ಥಂ ಕುಟುಂಬೆ ಪರಸ್ಪರ ಅನ್ಯೋನ್ಯ ಐಕಮತ್ಯ ಪ್ರಾಪ್ತ್ಯರ್ಥಂ ಸರ್ವಾಪನ್ನಿವೃತ್ತಿ ಪೂರ್ವಕ ಸದಭೀಷ್ಟ ಸಿದ್ಧರ್ಥಂ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಚ ವೆಂಕಟರಮಣ ಸ್ವಾಮಿ ಪ್ರೀತ್ಯರ್ಥಂ ಚ ಯಥಾಶಕ್ತಿ ಧ್ಯಾನ ವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಸಂಕಲ್ಪ ಮಾಡ್ತಾನೆ ಆ ಎಡ್ಡೆ ಮುಂಚೆ ಕಾಣಿಕೆ ಬಲಂತ ಕೈತು
ಆ ಕಾಣಿಕೆ ಎಡ್ಡೆ ಮುಂಚಿನ ತರಕೆಂಚ ಮೂಗಿಸಿಟ್ಟು ಎತ್ತೊಂಡು ಬರ ಕಾಣಿಕೆ ಪಾದುಗಾಂಡ ಆ ಕಾಣಿಕೆಗೆ ವೆಂಕಟರಮಣ ದೇವಿಯರನ್ನು ಧ್ಯಾನಾವುಡು ಜಪಾವುಡು ಮನಸ್ಸಿಡು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಪತ್ರಾಡ್ ಜಪನು ಆ ಕಾಣಿಕೆಗೆ ಬೆಳಕಿನ ಬುಕ್ಕ ಕಾಣಿಕೆಗೆ ದೇವರನ ಪಾದವು ಪಾಡ್ನಂಚಿತನ ಕ್ರಮ ಇತ್ತೆ ಪತ್ರಾಡು ಸರ್ತಿ ಜಪಾವುದು ಮನಸ್ಸಿಡು ಆ ವೆಂಕಟರಮಣ ದೇವರನ್ನ ಧ್ಯಾನ ಮಾಡ್ತದೆ ಜಪ ಮಾಡ್ತದೆ ಓಂ ನಮೋ ಭಗವತೆ ವಾಸುದೇವಾಯ 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 ವೆಂಕಟರಮಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ವೆಂಕಟರಮಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ವೆಂಕಟರಮಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ನಮ್ಮ ಇಲ್ಲಿಗೆ ಕುಟುಂಬಗೆ ಬರ್ಪುನಂಚಿತ್ತಿನ ದಾಯಿತ ದುಃಖ ಇತ್ತಂಡಲ ಐನು ಮಾತ ದೇವಿದ ನಿವಾರಣೆ ಮಾಡ್ತದೆ ಸರ್ವ ವಿಧವಾಯಿನಂಚಿತ್ತನ ರಕ್ಷೆ ಮಾಡ್ತನು ಪ್ರಾಪ್ತಿಯಾಗುವುದು ಒಂದು ಪ್ರಾರ್ಥನೆ ಮಾಡ್ತದೆ ಶರೀರಗೆ ಪ್ರಾಮುಖ್ಯವಾದ ದಾಯಿತ ಗೋಡೊಂದು ಕೇಂಡ ಆರೋಗ್ಯ ಪಂಟನು ಪ್ರಾಮುಖ್ಯವಾದದ್ದು ಎಂತ ಮಾತಿರಲಾಗಲ್ಲ ಎಡ್ಡ ಆರೋಗ್ಯನು ಶರೀರಗೆ ಎಡ್ಡ ಶಕ್ತಿನು ಮಾನಸಿಕವಾಯಿನಂಚಿತ್ತನ ನೆಮ್ಮದಿ ವೆಂಕಟರಮಣ ದೇವರೇ ಅನುಗ್ರಹಿಸಾದ ಕುರುಡು ಒಂದು ಪ್ರಾರ್ಥನೆ ಮಾಡ್ತದೆ ನಮ್ಮ ಸಂಸಾರ ಬೆಳಗುವುದು ನಮ್ಮ ಇಲ್ಲು ಬೆಳಗುವುದು ನಮ್ಮ ಕುಟುಂಬ ಬೆಳಗುವುದು ಕಾಲ ಕಾಲಗೆ ದಾಯ್ತ ಎಡ್ಡೆ ಕಾರ್ಯ ಇಲ್ಲಾಳು ಕುಟುಂಬದ ಆಗುವುದು ಮಂಗಳ ಕಾರ್ಯನ ಮಾತ ವೆಂಕಟರಮಣ ದೇವರು ಐನು ನೆರವೇರಿಸಾದ ಕುರುಡು ಒಂದು ಪ್ರಾರ್ಥನೆ ಮಾಡ್ತದೆ ಸಂತಾನ ವೃದ್ಧಿಯಾಗುವುದು ನಮ್ಮ ವಂಶ ಬೆಳಗುವುದು ಇಲ್ಲಾಳು ಕುಟುಂಬದ ಸಂತಾನ ವೃದ್ಧಿ ಆಪುನ ಲೆಕ್ಕ ವೆಂಕಟರಮಣ ದೇವರು ಅನುಗ್ರಹ ಮಳ್ಪೋಡು ಒಂದು ಪ್ರಾರ್ಥನೆ ಮಾಡ್ತದೆ ಜೋಕ್ಲೆಗೆ ಮಾತ ವಿದ್ಯಾ ಬುದ್ಧಿ ಜ್ಞಾನಶಕ್ತಿ ತಿಕ್ಕೋಡು ಜೋಕ್ಲೆನ ಭವಿಷ್ಯ ಬೆಳಗುಡು ಐಕಲ ಆ ವೆಂಕಟರಮಣ ದೇವರ ಆಶೀರ್ವಾದ ಮಳ್ಪೋಡು ಒಂದು ಪ್ರಾರ್ಥನೆ ಮಾಡ್ತದೆ ನಮ್ಮ ಉದ್ಯೋಗಡು ನಮ್ಮ ವ್ಯವಹಾರಡು ನಂಗೆ ಅಭಿವೃದ್ಧಿ ಯಶಸ್ಸು ಕೀರ್ತಿ ಪ್ರಾಪ್ತಿಯಾಗುವುದು ಐಕಲ ಆ ವೆಂಕಟರಮಣ ದೇವರು ಅನುಗ್ರಹ ಮಳ್ಪೋಡು ಒಂದು ಪ್ರಾರ್ಥನೆ ನಮ್ಮ ಕೃಷಿ ಕ್ಷೇತ್ರಡು ಎಡ್ಡೆ ಫಸಲು ಪ್ರಾಪ್ತಿಯಾಪುನ ಲೆಕ್ಕ ನಮ್ಮ ಭೂಮಿಡು ಆ ಕಾಲಗಳ ನೀರಿಗೂ ಕೊರತೆ ಬರೆಯಿರಬಲ್ಲಿ ನೀರಿನ ಸಂಪತ್ತಲ ವೃದ್ಧಿ ಆಪುನ ಲೆಕ್ಕ ಆ ವೆಂಕಟರಮಣ ದೇವರು ಆಶೀರ್ವಾದ ಮಾಡ್ಕೊಡು ಕಷ್ಟ ನಿವಾರಣೆ ಆಯರಬೋಡಾದು ಇಷ್ಟ ಪ್ರಾಪ್ತಿಗೆ ಬೋಡಾದು ಕುಟುಂಬದಕ್ಕೆ ಮಾತ ಅನ್ಯೋನ್ಯಡು ಒಗ್ಗಟ್ಟಡು ಜೀವನ ಮಣ್ಪುನಂಚಿತ್ತನ ಸೌಭಾಗ್ಯನ ವೆಂಕಟರಮಣ ದೇವರ ಅನುಗ್ರಹಿಸಾದ ಕುರಿಯರಬೋಡಾದು ವೆಂಕಟರಮಣ ದೇವರಿಗೆ ಕಾಣಿಕೆ ಪಾಡದು ಇತ್ತೆ ಸೇವೆನ ಮಳ್ತೊಂದುಳ್ಳ ಕುಟುಂಬಗೆ ರಕ್ಷಣೆ ಕೊರುಡು ಉತ್ತರೋತ್ತರ ಅಭಿವೃದ್ಧಿನ ಮಳ್ಪುಡು ಒಂದು ಪ್ರಾರ್ಥನೆ ಮಾಡ್ತದೆ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬಿರ್ಕೋಚಿ ಮೆಲ್ಲ ಪಾಡ್ನೆ ಇಟ್ಲೆ ಪಾಡ್ನಂಚಿತ್ತನ ಕಾಣಿಕೆಗೆ ಪೂಜೆ ಮಾಡ್ತದೆ ಆರತಿ ಮಾಡ್ತದೆ ಮುಕ್ಕಾಯಿತು ಡಬ್ಬಿಗೆ ಸೇರಿಸಾಕನ ಕ್ರಮ. ಓಂ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭವಂ ವಿಶ್ವನ್ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ನಮಃ ಪರಮಾನಂದಂ ವಿಶ್ವನ್ನಾರಾಯಣಗಂ ಹರಿಂ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತೆ ಪತಿಂ ವಿಶ್ವಸ್ಯಾತ್ಮೇಶ್ವರಗಂ ಶಾಶ್ವತಗಂ ಶಿವಮಚ್ಯುತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣಪರೋ ಜ್ಯೋತಿರಾತ್ಮಾ ನಾರಾಯಣಃ ಪರಃ ನಾರಾಯಣಪರಂ ಬ್ರಹ್ಮ ತತ್ವನ್ನಾರಾಯಣಃ ಪರಃ ನಾರಾಯಣಪರೋಧ್ಯಾತಾಧ್ಯಾತನ್ನಾರಾಯಣಃ ಪರಃ ಯಚ್ಚ ಕಿಂಚಿಜ್ಜಗತ್ಸರ್ವಂ ದೃಶ್ಯತೆ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣಸ್ಥಿತಃ ಅನಂತಮವ್ಯಯಂ ಕವಿಕಂ ಸಪುತ್ರೇಂತಂ ವಿಶ್ವಶಂಭವಂ ಪದ್ಮಕೋಶಪ್ರತೀಕಾಶಕಂ ಹೃದಯಂ ಚಾಪ್ಯಧೋಮುಖಂ ಅಧೋ ನಿಷ್ಟ್ಯಾವಿತಸ್ಯಾಂತೇನಾಭ್ಯಾಮುಪರಿ ತಿಷ್ಠತೆ
ज्वालमालाकुलं भाति विश्वस्यायतनं महत् सन्ततकं शिलाभिस्तुलं वत्याकोशसन्निभं तस्यान्ते सुशिरगं सूक्ष्मं तस्मिन् सर्वं प्रतिष्ठितं तस्य मध्ये महानग्नरविश्वार्चिरविश्वतो मुखः सोऽग्रभुग्विभजन् तिष्ठन्नाहारमजरः कविः तिर्यगोर्ध्वमथः शायेरश्मयस्तस्य सन्तता सन्तापयति स्वं देहमापादतलमस्तकः तस्य मध्ये बन्धिशिखा अणीयोऽर्धाव्यवस्थितः नीलतो यदमध्यस्थात् विद्युल्लेखे बभास्वर नीपादशूकवत्नं विपीताभा आस्वत्यनूपमा तस्या आशिखाया मध्ये परमा आत्मा व्यवस्थितः ब्रह्म सशिवः सहस्रोऽक्षरः परमस्मराट् नारायणाय विद्महे वासुदेवाय धीमहि तन्नो विष्णुः प्रचोदयात् ॐ शान्तिः 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 डब्बिगे इरल काणिके पाडोच्चि तट्टिगे पाडिंडंడి डब्बिगत्ते तट्टिगे पाड
ನಿತೇಶ್ ನಿಖಿತ್ ಎದುರು ಬರಲಿ ಕೈ ಮುಟ್ಟುಗೆ ಹಿಂದೆ ಡಬ್ಬಿಗೆ ಕಾಣಿಕೆಯನ್ನು ಸೇರಿಸಾಕು ಎದುರು ಬರಲಿ ಕುಟುಂಬದಕ್ಕೆ ಮಾತ್ರ ಕಾಣಿಕೆ ಪಾಠಕ್ಕೆ ಮಾತ್ರ ಪರಸ್ಪರ ಕೈ ಮುಟ್ಟುವ ಕಾಣಿಕೆ ಬಾಡ್ನಾಗೆ ಮುಡಿಪು ಕಾಣಿಕೆ ಬಾಡ್ನಾಗಲು ಮಾತೆಲ್ಲ ಎದುರು ಬರೋಡಿಗೆ ಒರಿಯೋರಿ ಕೈ ಮುಟ್ಟೋರಿಗೆ ಜಾಗೃತೆಯಲ್ಲಿ ನಿಧಾನ ವೆಂಕಟರಮಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ವೆಂಕಟರಮಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ನಮೋಸ್ತನಂತಾದಿ
ಹಲೋ 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 एतस्य राज्यमादत्ते यो राजा सन्द्राज्यो वासो मेन यजते देवसो वामेतानि हवेगुंषि भवन्ति एतावन्तो वै देवानागुं सवाः त एवास्मै सवान् प्रयच्छन्ते त एनं पुनः सुवन्ते राज्याय देवसो राजा बहुक्वे बहुविश्वाजे बहुवजाविकाजे बहुप्रेहियवाजे बहुमाषतिलाजे बहुहिरण्याजे बहुहस्तिकाजे बहुदासपूरुषाजे रजिमत्ये पुष्टिमत्यै बहुराजस्पोषाजे राजास्तु राजाधिराजाय प्रसह्य साहिने नमो वयं वै श्रवणाय कुर्महे समे कामान् कामकामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः पर्याप्त्या अनन्तरायाय सर्वस्तोमोतिरात्र उत्तममहर्भवते सर्वस्य जिज्ञे सर्वमेव तेन आप्नोति सर्वं जयते यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतनेदस्य यः परः स महेश्वरः गुरुर्ब्रह्मा गुरुर्विष्णुर्गुरुः साक्षान् महेश्वरः
गुरुरेव जगत्सर्वं तस्मै श्री गुरवे नमः। वक्रतुण्डमहाकाय कोटिसूर्यसमप्रभा निर्विघ्नं कुरु मे देवा सर्वकार्येषु सर्वदा। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तुते। नमोऽस्तुनन्ताय सहस्रमूर्तये सहस्रपादाक्षिशिरोरुबाहवे सहस्रनाम्ने पुरुषाय शाश्वते सहस्र श्रद्धां मेधां यशः विद्यां बुद्धिं श्रियं बलम् आयुष्यं तेज आरोग्यं देहि मे पुरुषोत्तम। अन्यथा शरणं नास्ति त्वमेव शरणं मम तस्मात् कारुण्यभावेन रक्ष मां पुरुषोत्तमा। आवाहिता समस्त दैवदेवताभ्यो नमः। प्रार्थनादि सर्वोपचार पूजा समर्पयामि। पूजावसाने सर्वेपि देवाः प्रसन्नचित्ताः मंगलारति बेळगायिनंचिति पुण्यपुರ್ತುಡು ಧರ್ಮ ಚಾವಡಿಡು ನಮ್ಮ ಮಾತಾ ಸೇರೊಂದು ತಂತ್ರಿ ವರೇಣ್ಯರ ಮುಖಾಂತರವಾದ ಪ್ರತಿಷ್ಠಾಪನೆ ಮಣ್ತಿನಂಚಿತ್ತಿ ಉಪ್ಪೆ ಪಂಜುರ್ಲಿ ಕಲ್ಲುರುಟಿ ದೈವ ವರ್ಣರ ಪಂಜುರ್ಲಿ ಗುಳಿಗ ಸಾನ್ನಿಧ್ಯದ ಸಮ್ಮುಖಡ್ ಸಾನ್ನಿಧ್ಯದ ಪರಿಸರಡ್ ಧರ್ಮ ಚಾವಡಿಯಿಂದ ನಮ್ಮಲ್ಲಿ ಪುವ ಅಂಚಿತ್ತಿ ಧರ್ಮ ಚಾವಡಿಡ್ ನಮ್ಮ ಮಾತಾ ಮಧ್ಯಾಹ್ನದ ಪುರ್ತುಗು ಮಂಗಳಾರತಿ ಬೆಳಗಾಯಿನಂಚಿತ್ತಿ ಪುಣ್ಯ ಪುರ್ತುಡು ನಮ್ಮ ಮಾತಾ ಸೇರಿದ ಪ್ರಾರ್ಥನೆ ಮಣಪುನಂಚಿತ್ತಿ ಪುರ್ತು ತಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತಂತೆ ಅಂತೇಳಿ ಕನ್ನಡದ ಪಾತಿರು ನಮ್ಮ ನೆನತ್ತಿನ ಲೆಕ್ಕ ಈ ಸೃಷ್ಟಿಡು ಓಲ ಆತುಜಿ ಆಯರ ಸಾಧ್ಯತೆ ಅಂಡ ದೈವ ದೇವೇರಿ ಸಂಕಲ್ಪ ಮಂಟುಂಡ ಅವು ವಾ ಶೋಚನೀಯ ಸ್ಥಿತಿ ಇತ್ತುಂಡಲ ಅಜೀರ್ಣಾವಸ್ಥೆ ಇತ್ತುಂಡಲ ಅವು ಅಭಿವೃದ್ಧಿಯಾಯರ ಸಾಧ್ಯ ಉಂಡು ಪಂಪಿನಂಚಿತ್ತಿ ವಿಷಯ ನಮ್ಮ ಮೂಳು ಬತ್ತದ ತೆರಿಯರ ಸಾಧ್ಯ ಉಂಟು. ಗುಜರಾತ್ ಈ ತರವಾಡು ಮನೆ ತಕಲು ಏತೋ ಕಷ್ಟಡಿಪುನಂಚಿತ್ತಿ ಸಂದರ್ಭಡು ದೈವಲು ಅಜೀರ್ಣಾವಸ್ಥೆಡಿಪುನಂಚಿತ್ತಿ ಸಂದರ್ಭಡು ಪ್ರಶ್ನೆ ಚಿಂತನೆ ಮಂಟಿನ ಪಗ ಇನ್ನು ಮಾತಾ ನಮ್ಮ ಕೈ ಹಿಡಿದು ಸಾಧ್ಯ ಉಂಡಾ ಪಂಪಿನಂಚಿತ್ತಿ ಆಲೋಚನೆ ಕೆಲವರಿಗೆ ಬತ್ತಿಪ್ಪಿರಲ್ಲ ಯಾರು ಅಂಡ ಯಾನು ಬೆರಿ ಸಹಾಯದ ಉಳ್ಳೆ ನಿಖಲು ಮಾತಾ ಈ ಕಾರ್ಯನ ಮಣ್ಪೊಡು ಒಂದು ಈ ತರವಾಡಿ ಇಲ್ಲಾಳದಕ್ಲಿಗೆ ಪ್ರೇರೇಪಣೆ ಕೊರ್ನೆ ಏರಂದಕ್ಕೆ ಇಂಡ ತರವಾಡಿ ಇಲ್ಲಾಳದಕ್ಲ ಅನಾದಿ ಕಾಲಾಡ್ದು ಅಕಲ್ನ ಹಿರಿಯಾಕ್ಲ ಮಾತಾ ನಮ್ಮೊಂದು ಬತ್ತಿನಂಚಿತ್ತಿ ದೈವಲು ಪ್ರೇರೇಪಣೆ ಕೊರ್ನೆ ತಾವರ ಇನಿತ್ತ ದಿನ ಸುಮುಹೂರ್ತಡು ಈ ಮಣ್ಣಡು ದೈವಲೇನ ಪ್ರತಿಷ್ಠಾಪನೆ ಮಣ್ಪುನಂಚಿತ್ತಿ ಯೋಗ ಭಾಗ್ಯ ಪ್ರಾಪ್ತಿಯಾಗ್ತದೆ. ಶಾಸ್ತ್ರಡ್ಲ ಐನೇ ಪಂಡೇರು ಸೋಹಂ ಭಾವೇನ ಪೂಜೆಯೇತು. ನಮ್ಮ ಉಳಾಯಿ ದೈವ ದೇವರು ಒಳ್ಳೆರು ಹೃದಯಸ್ಥ ದೇವಂ ಶ್ವಾಸ ಮಾರ್ಗೇಣ ಆಗತಂ ಧ್ಯಾತ್ವಾ ಅಂದು ಎಕಡೆ ಜೋಯಿಸಿರ್ಲ ಪ್ರಾರ್ಥನೆ ಐನೇ ಪಣ್ಣೆ ನಮ್ಮ ಹೃದಯ ಮಂದಿರಡ ದೈವ ಪ್ರತಿಷ್ಠಾಪನೆ ಆಗುವುದು. ಆ ಹೃದಯ ಮಂದಿರಡ ಪ್ರತಿಷ್ಠಾಪನೆ ಆಯಿನಂಚಿತ್ತಿ ದೈವಲೇನೆ ಸಾಂಕೇತಿಕವಾದ ನಮ್ಮ ಮಣಿಮಂಚಡು ಕುಳ್ಳಾವನೆ ದೈತಿಕ ಪಂಡ ಕ್ಷೇತ್ರ ಅಂದಲೇ ಕೂಡ ಆಗಿರ್ತಾವರ ಕ್ಷಯಾತ್ರಾಯತಿ ಇತಿ ಕ್ಷೇತ್ರ ನಾಶ ಹೊಂದು ನೇಡ್ದು ನಮ್ಮನ್ನು ರಕ್ಷಣೆ ಮಣ್ಪುನೆವು ಐನು ಕ್ಷೇತ್ರ ಅಂದಲೆತ್ತೇರಿ ಆ ಕ್ಷೇತ್ರಡ್ ಸಾನ್ನಿಧ್ಯ ಇಪ್ಪಡು ಒಂದು ಅಂಡ ಸದಾಕಾಲ ಅಲ್ಪ ದೈವಲೇನ ಚೈತನ್ಯ ಪಣ್ಪುನ ಇಪ್ಪಡು ಒಂದು ಅಂಡ ಕ್ಷೇತ್ರ ವೃದ್ಧಿಸ್ತು ಪಂಚದ ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಉತ್ಸವೇನ ಅನ್ನದಾನೇನ ಚ ಕ್ಷೇತ್ರ ವೃದ್ಧಿಸ್ತು ಪಂಚದ ಅಂದು ಪಂಡೇರು ಪುರೋಹಿತರು ತಂತ್ರಿ ವರ್ಯರು ತಪಸ್ಸನ ಧಾರೆ ಮೈತದೆ ಜಪನ ಮಾಡ್ತದೆ ಏತೋ ಸಮಯ ಜಪನ ಮಾಡ್ತದೆ ಅನುಷ್ಠಾನನ ಮಾಡ್ತದೆ ಆ ಬಿಂಬಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೊಂಡು ಹಿಡ್ದ ಅವರ ಒಂದು ಸಾನ್ನಿಧ್ಯ ವೃದ್ಧಿಯಾಯನ ಸಾಧ್ಯ ಉಂಟು.
ಆಮ್ನಾಯ ಜಪೇನ ವರ್ಷಾವಧಿ ಆಚರಣೆ ಮಣ್ಪುನಂಚಿತ್ತಿ ಆಚರಣೆನೆ ಅವೇ ಪ್ರಕಾರವಾದ ನಮ್ಮ ಆಚರಣೆ ಮಣ್ತೊಂದು ಬತ್ತಾನ ಅಂಡ ಐದಾವರ ಒಂಜಿಕ್ ಸಾನ್ನಿಧ್ಯ ಬೆಳಗ್ಗೆ ಅರಸಾಧ್ಯ ಉಂಟು ಐನೇ ಜೋಯಿಸಿರು ಪಣ್ಣೆ ನಿತ್ಯ ನಮ್ಮ ದೀಪನ ಹೊತ್ತಾದು ದೈವಲೇನ ಸ್ಮರಣೆ ಮಾಡ್ತಾನ ಅಂಡ ಐದಾವರ ದೈವಲೇನ ಅನುಗ್ರಹ ಪ್ರಾಪ್ತಿಯಾಯರ ಸಾಧ್ಯ ಉಂಟು ನಿಯಮೇನ ಒಂಜಿ ಕ್ಷೇತ್ರ ಪಂಡ ಎಳಪ ನಿಯಮ ಪಡ್ಪನು ಇಪ್ಪುಡು ಸ್ವತಕದಕಲು ಬರಿಯರಬಲ್ಲಿ ಅಶುದ್ಧ ಇಪ್ಪುನಂಚಿತ್ತಿ ಸಂದರ್ಭ ಈ ಕ್ಷೇತ್ರಗ ಪ್ರವೇಶ ಇರಬಲ್ಲಿ ಇಂಚಿತ್ತಿ ಆ ನಿಯಮನ ನಮ್ಮ ಪಾಲಿಸ ಒಂದು ಬತ್ತಾಂಡ ಬುಡ್ಚಾಂದನ ಶಬ್ದ ಪಾತೇರಂದೆ ಎಡ್ಡೆ ರೀತಿಡೆ ಹೆಚ್ಚು ಚಿಂತನೆನ ನಮ್ಮ ಮಣ್ತೊಂದು ಬತ್ತಾಂಡ ಹಿಡ್ದಾವರ ಒಂಜಿ ಕ್ಷೇತ್ರ ವೃದ್ಧಿಯಾಗಿರ ಸಾಧ್ಯ ಉಂಟು ದೈವಲೆನೇ ಸ್ಮರಣೆ ಮಣ್ತೊಂದಿತ್ತುಂಡ ಹಿಡ್ದಾವರ ಸಾನ್ನಿಧ್ಯ ವೃದ್ಧಿ ಆವೇರ ಸಾಧ್ಯ ಉಂಟು ಐನ ನಿಯಮ ಅಂದು ಪಂಡೇರು ಉತ್ಸವೇನ ವರ್ಷಾವಧಿ ಕುರುಪುನಂಚಿತ್ತಿ ಸೇವೆನು ಓ ಐಕ ಚ್ಯುತಿ ಬರಂದಿ ಲೆಕ್ಕ ಅವೇ ಪ್ರಕಾರವಾದ ನಮ್ಮ ಆಚರಣೆ ಮಾಡ್ತೊಂದು ಬತ್ತಾನ ಅಂಡ ಕ್ಷೇತ್ರ ವೃದ್ಧಿಯಾಯರ ಸಾಧ್ಯ ಉಂಟು ಅಂಚನೆ ಅನ್ನದಾನೇನ ಚ ಮಧ್ಯಾಹ್ನದ ಪುರ್ತುಗು ಬಡವದ ಪುರ್ತುಗು ನುಪ್ಪು ಕೊರಪು ನೀಡಿದ ಅವರ ಒಂಜಿ ಕ್ಷೇತ್ರ ವೃದ್ಧಿಯಾಯರ ಸಾಧ್ಯ ಉಂಟು ಕ್ಷೇತ್ರ ವೃದ್ಧಿಯ ಅಂಡ ಆ ಕ್ಷೇತ್ರನ ಆಶ್ರಯ ಮಾಡ್ತೊಂದು ಏನು ಮಾತ ಉಳ್ಳೇನು ಅಕ್ಲೇನ ಮಾತ ಅಭಿವೃದ್ಧಿಯಾಯರ ಸಾಧ್ಯ ಉಂಟು ಇಲ್ಲು ಮಾತ ಬೆಳಗ್ಗೆರ ಸಾಧ್ಯ ಉಂಟು ಇಲ್ಲು ಬೆಳಗಂಡಿಂದ ಅಂಡ ಇಲ್ಲದ ಆಶ್ರಯ ಮಾಡ್ತೊಂದಿತ್ತು ನಂಚಿತ್ತಿ ಸಂಸಾರ ಬೆಳಗ್ಗೆರ ಸಾಧ್ಯ ಉಂಟು ಸಂಸಾರ ಬೆಳಗಂಡಿಂದ ಅಂಡ ಗ್ರಾಮ ಬೆಳಗ್ಗೆರ ಸಾಧ್ಯ ಉಂಟು ಗ್ರಾಮ ಬೆಳಗಂಡಿಂದ ಅಂಡ ದೇಶ ಬೆಳಗ್ಗೆರ ಸಾಧ್ಯ ಉಂಟು ದೇಶ ಬೆಳಗಂಡಿಂದ ಅಂಡ ರಾಷ್ಟ್ರ ಬೆಳಗ್ಗೆರ ಸಾಧ್ಯ ಉಂಟು ಐತ ಪ್ರಥಮ ಮೆಟ್ಟಿಲು ಪಂಡ ನಮ್ಮ ಬೆಳಗೋಡು ನಮ್ಮ ಸಂಸಾರ ಬೆಳಗೋಡು ನಮ್ಮ ಕುಟುಂಬ ಬೆಳಗೋಡು ಅಂಚ ಗುಜರಾನ್ ಈ ಕುಟುಂಬದ ಕಲಿ ಕುಟುಂಬ ಬೆಳಗೋಡು ಕುಟುಂಬ ಅಭಿವೃದ್ಧಿಯಾವುಡು ಕುಟುಂಬ ಸಂಸಾರಗನ ಮಿತ್ತಗ ತೊಂದರೆ ಬರಿಯರಬಲ್ಲಿ ಭಕ್ತಿರಂಚಿತ್ತಿ ತಾಪತ್ರಯ ಮಾತ ಪರಿಹಾರವುಡು ದೈವ ದೇವರನ ಪೂರ್ಣ ಅನುಗ್ರಹದಿ ಕೊಡು ಪಂಪಿರಂಚಿತ್ತಿ ಸಂಕಲ್ಪನದಿದೊಂದು ದೈವಜ್ಞರ ಸೋಜಪಾದ ಕೊರ್ತಿನಂಚಿತ್ತಿ ಮಾರ್ಗಡು ಪುರೋಹಿತರನ ಮುಖಾಂತರವಾದ ತಂತ್ರಿವರೇಣ್ಯರ ಮುಖಾಂತರವಾದ ಇನ್ನಿತ್ತ ದಿನ ಶುಭ ಲಗ್ನಡು ಶುಭ ಮುಹೂರ್ತಡು ದೈವಲಿನ ಪ್ರತಿಷ್ಠಾಪನೆ ಮಾಡ್ತದ ಕುರ್ನಂಚಿತ್ತಿ ಆರಾಧನೆ ಇಟ್ಟು ಪ್ರತಿಷ್ಠಾಪನೆ ಮಾಡ್ತನಂಚಿತ್ತಿ ಮುಹೂರ್ತಡು ದಾಯ್ತಾಂಡಲ ಹೆಚ್ಚು ಕಮ್ಮಿ ದತ್ತಿತ್ತಂಡ ಐಕ ಮಾತ ಆಯಾಯ ದೈವಲು ಕ್ಷಮೆನು ಕೊರುಡು ಕೊರ್ನಂಚಿತ್ತಿ ಒಂಜೊಂಜಿ ಸೇವೆಲ್ಲ ಸಂತೃಪ್ತ ಭಾವಡು ಸಂತೋಷ ಮನಸ್ಸಡು ಸ್ವೀಕಾರ ಮಾಡ್ತು ನೋಡು ಅನಾಥೋ ದೈವರಕ್ಷಕ ಅಂದು ಈ ಭೂಮಿಗೆ ಬತ್ತನಂಚಿತ್ತಿ ಪ್ರತಿಯೊಂಜಿ ಜೀವಿಲ ಪ್ರತಿಯೊರಿ ನರಮಾಣ್ಯಲ ವಾ ಸ್ಥಿತಿ ಟಿಪ್ಪುನೆ ಕೇಂಡ ಅನಾಥ ಸ್ಥಿತಿ ಟಿಪ್ಪುನೆ ಇನಿ ಹುಷಾರಿದ್ಯಾಂದ ಇಪ್ಪುನಾಯೆ ಎಲ್ಲೇ ಆರೋಗ್ಯಡೆ ನಲಿತೊಂದು ತಿಳಿತೊಂದಿತ್ತರ ಸಾಧ್ಯ ಉಂಟು ಅವು ಏರಿಡ್ದವರ ಕೆಂಡ ಕೇವಲ ವೈದ್ಯರ ಆ ಔಷಧೋಪಚಾರದ ಮಾತ್ರ ಅತ್ ದೈವ ದೇವರನ ಅನುಗ್ರಹ ಇಟ್ಟನ್ನ ಮಾತ್ರ ಸಾಧ್ಯ ಇನಿ ವಿದ್ಯಾಭ್ಯಾಸ ಮಾಡ್ತೊಂದಿತ್ತಿನಂತಿಚ್ಚಿ ಜೋಕುಲು ಆ ವಿದ್ಯೆಡೆ ಕುಂಠಿತರಾದ ಉಳ್ಳೇರೆಂದಾಂಡ ಎಲ್ಲಂಜಿದ ದಿನ ಆ ವಿದ್ಯಾರ್ಥಿಯೇ ಉನ್ನತವಾದ ತೆರ್ಗಡೆ ಹೊಂದುದು ಎಡ್ಡೆ ಸಮಾಜದ ಉನ್ನತವಾಯಿನಂಚಿತ್ತಿ ಸ್ಥಾನಮಾನ ಅಲಂಕಾರನ ಪಡೆಯೋಣ್ಯರ ಸಾಧ್ಯ ಉಂಟು ಅವು ಏರೆಡ್ದವರ ಕೆಂಡ ಕೇವಲ ಶಿಕ್ಷಕರನ್ನ ಬೋಧನದ ಮಾತ್ರ ಅತ್ ದೈವ ದೇವರನ ಅನುಗ್ರಹದವರ ಅಂಚನೆ ನಮ್ಮ ಮಣ್ಪುರಂಚಿತ್ತಿ ಕೃಷಿಷ್ಟ ಕಷ್ಟ ಉಂಡು ಅಂಡ ಆ ಕಷ್ಟ ನಿವಾರಣೆ ಆಂಡು ಅಂಡ ಅವು ದೈವಲಿನ ಅನುಗ್ರಹದವರ ಪಂಡ ಪ್ರತಿ ಸೃಷ್ಟಿ ಪಣ್ಪುನವು ನಮ್ಮ ಕೈ ಇಟ್ಟಿಜ್ಜಿ ನಮ್ಮ ಬನ್ನಗದಾಲ 11 ಬತ್ತುಜ್ಜ ಪೋನಗದಾಲ 11 ಪೋಯರಲ್ಲ ಇಜ್ಜಿ ಅಂಡ ಇತ್ತನಾಡೆ ಮಿಟ್ಟ ಪೊರ್ಲುದ ಜೀವನ ಓಡು ಅಂಡ ದೈವ ದೇವರನ ಅನುಗ್ರಹ ಬೋಡು ದೈವ ದೇವರನ ಅನುಗ್ರಹ ಉಂಡು ಅಂಡ ಋಣಾನುಬಂಧ ಉಂಡು ಅಂಡ ದೈವ ದೇವರನ ಅನುಗ್ರಹದವರ ನಮ್ಮ ಅಭಿವೃದ್ಧಿ ಆಯರ ಸಾಧ್ಯ ಉಂಡು ಅಂಚ ಗುಜರಾನ್ ಕುಟುಂಬದ ಕಲ ಮಾತ ಸೇರೊಂದು ಅಭಿವೃದ್ಧಿ ಆಗುಡು ಅನಾಥ ಸ್ಥಿತಿ ಟಿಪುನಕ್ಲಿಂಚಿತ್ತಿ ನಮ್ಮ ಕುಟುಂಬ ಮಾತ ದೈವ ದೇವರನ ಅನುಗ್ರಹಾರ್ಥ ಪರಸ್ಪರ ಐಕಮತ್ಯಡೆ ಅನ್ಯೋನ್ಯತೆಡೆ ಪ್ರೀತಿ ವಿಶ್ವಾಸಡೆ ನಡ ಮಿಟ್ಟಾಗ ನಡತ ನೋಡು ಪಂಪಿನಂಚಿತ್ತಿ ಉದ್ದೇಶನದಿದೊಂದು ಮಾತ ಸಂಘಟನಾತ್ಮಕವಾದ ಇನ್ನಿತ್ತ ದಿನ ದೈವ ದೇವರನ ಸೇವೆನೂ ಮಂಟುದಾರೆ ಕಲವು ಸಂಘೇ ಶಕ್ತಿ ಹಿಂದೆ ಕಲಿಯುಗಟ್ಟು ಒರಿಯೊರಿ ಮಂಟುಂಡ ಐಡ್ತ ಅನುಗ್ರಹ ತಿಕ್ಕು ನೀಡ್ತಾ ಹೆಚ್ಚಿಗೆ ಸಂಘಟನಾತ್ಮಕವಾದ ನಮ್ಮ ದೈವ ದೇವರನ ಸೇವೆನ ಮಾಡ್ತಾ ಅಂದ ದೈವ ದೇವರನ ಆರಾಧನೆ ಮಾಡ್ತಾ ಅಂದ ಸಂಪೂರ್ಣವಾಯಿನಂಚಿತ್ತಿ ಫಲ ತಿಕ್ಕೆರ ಸಾಧ್ಯ ಉಂಟು ಫಲ ತಿಕ್ಕೊಂಡು ಪಂಪಿನಂಚಿತ್ತಿ ವಿಶ್ವಾಸ ನಂಕ ಬೋಡುಗೆ
ಕೈ ಬೇವುದ ದೈನ ನಡೆದು ಎಟ್ಟು ಕುಕ್ಕು ಆವಡು ನಮ್ಮ ನೆನೆತಂಡ ಅವು ಸಾಧ್ಯ ಇಜ್ಜಿ ಕುಕ್ಕು ನಂಗೆ ತಿಕ್ಕೊಡು ನಂಡ ಕುಕ್ಕುದ ದೈನೇ ನಡವಡ ಹಾಕೊಂಡು ತಾರೆದ ದೈ ನಡಂಡ ಆ ತಾರಾಯಿ ನಂಗೆ ತಿಕ್ಕಿರ ಸಾಧ್ಯ ಉಂಟು ಅಂಚನೆ ನಮ್ಮ ದೈವ ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾನೆ ಹೇಳ್ತಾ ಅವರ ಎಲ್ಲೇನೆ ನಂಗೆ ಒಂದ್ ಜಾತ್ ನಿಧಿ ತಿಕ್ಕೊಂಡು ಒಂದು ನಮ್ಮ ಚಿಂತನೆ ಇತ್ತಂಡ ಅವು ತಿಕ್ಕಿರ ಸಾಧ್ಯ ಇಜ್ಜಿ ಅಂಡ ಆ ನಿಧಿ ಪಂಡ ಓಕೆಂಡ ಆರೋಗ್ಯ ಇದ್ದು ಅನ್ನಕ್ಲೆಗ ಆರೋಗ್ಯನೇ ಸಂಪತ್ತಾದಿಕೊಂಡು ಆ ಆರೋಗ್ಯ ಸಂಪತ್ತನ್ನು ದೈವ ದೇವರ ಅನುಗ್ರಹಿಸಾದು ಕೊಡ್ತೇನೆ ವಿದ್ಯೋಗುಲೆಗೆ ವಿದ್ಯಾಭ್ಯಾಸ ಪಡ್ಪುನ ಒಂಜಿ ಸಂಪತ್ತಾದಿಕೊಂಡು ಆ ವಿದ್ಯಾಭ್ಯಾಸನ ಕೊಡ್ಪೇರೆ ಐನ ನಿಧಿತ ಮುಖಾಂತರವಾದ ನಂಗೆ ಅನುಗ್ರಹಿಸಾದು ಕೊಡ್ಪೇರೆ ಪಂಪಿನ ಚಿತ್ತಿ ವಿಶ್ವಾಸ ಓಳುಂಡು ಅವಳು ಫಲ ತಿಕ್ಕೇರ ಸಾಧ್ಯ ಉಂಡು ಐನೇ ಪಂಡೇರೆ ವಿಶ್ವಾಸ ಫಲದಾಯಕ ಅಂದ್ರೆ ವಿಶ್ವಾಸ ದಿಡದ ನಮ್ಮ ಕಾರ್ಯಮಂತ ನಾಡ ಅಲ್ಪ ಫಲ ತಿಕ್ಕೇರ ಸಾಧ್ಯ ಉಂಡು ಐನೇ ಪಂಡೇರೆ ಮಂತ್ರೇ ತೀರ್ಥೇ ದ್ವಿಜಯ ದೈವೇ ದೈವಜ್ಞೇ ಭೇಷಜೇ ಗುರುವು ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ ಭವತಿ ತಾದೃಶಿ ಎಂದು ಈ ಪೊರ್ತುದ ಮುಕ್ತ ಪ್ರತಿಯೊಂಜೇಟಿಲ ವಿಶ್ವಾಸ ಹಿಡಿದು ನಮ್ಮ ಕಾರ್ಯನ ಮಾಡ್ತದ ಮುರಾಣಿ ಚಿಂತನೆ ಹಿಡಿದು ಬುಕ್ಕ ಇನಿ ಮುಟ್ಟಲ ವಿಶ್ವಾಸ ಹಿಡಿದು ನಮ್ಮ ಕಾರ್ಯ ಮಾಡ್ತಾ ಇತ್ತ ಫಲ ನಂಗೆ ತೋಜೊಂದು ದೈವಜ್ಞರನ್ನ ಮಿತ್ತು ವಿಶ್ವಾಸ ಹಿಡ್ದ ಪುರೋಹಿತರನ್ನ ಮಿತ್ತು ವಿಶ್ವಾಸ ಹಿಡ್ದ ದೈವಲೆನ ಮಿತ್ತು ವಿಶ್ವಾಸ ಹಿಡ್ದ ಗ್ರಾಮ ದೇವರನ್ನ ಮಿತ್ತು ವಿಶ್ವಾಸ ಹಿಡ್ದ ಸೀಮೆ ದೇವರನ್ನ ಮಿತ್ತು ವಿಶ್ವಾಸ ಹಿಡ್ದ ಆ ಫಲನ ನಮ್ಮ ಏನಿತ್ತ ದಿನ ತೂಗೊಂಡುಳ್ಳ ಪಂಡ ವಿಜೃಂಭಣೆ ಇಟ್ಟು ನಮ್ಮ ಎನೆತ್ತಿನಲ್ಲ ಹೆಚ್ಚಿಗೆ ರೀತಿಡು ಆ ದೈವಲನ ಸೇವೆ ಮಾಡ್ಕೊಂಡು ನಂಚಿತ್ತಿ ಯೋಗ ಭಾಗ್ಯ ಪ್ರಾಪ್ತಿ ಆತಂಡು ಅಂಡ ಅವು ಕೇವಲ ನಮ್ಮ ಶಕ್ತಿ ಹಿಡ್ದವರ ಅತ್ತೆ ದೈವ ದೇವರಿನ ಕೃಪಾ ಕಟಾಕ್ಷ ಹಿಡ್ದವರ ನಮ್ಮ ಮಾತ ಈತು ದೈವಲಿನ ಸೇವೆನೇ ತರವಾಡ ಮನೆತ್ತ ಆರಾಧನೆ ಇಟ್ಟು ಬತ್ತಿನಂಚಿತ್ತಿ ದೈವಲಿನ ಆ ಆರಾಧನೆ ಇಟ್ಟು ಹೂವೇ ಒಂಜಿ ಚ್ಯುತಿ ಬರಂದಿ ಲೆಕ್ಕ ಎಡ್ಡೆ ರೀತಿಗೆ ಸೇವೆನ ಕೊರ್ಪುನಂಚಿತ್ತಿ ಯೋಗ ಭಾಗ್ಯನ ದೈವ ದೇವರು ಅನುಗ್ರಹಿಸಾದು ಕೊಡ್ತೀರಿ ಅಂಚನೆ ನನ್ನ ಮಿತ್ತಾಗಲ ಆ ವಿಶ್ವಾಸ ಉರಿಪುನ ಲೆಕ್ಕ ವಿಶ್ವಾಸಗ ಹೂವೇ ಒಂಜಿ ತೊಂದರೆಲ್ಲ ಬರಂದಿ ಲೆಕ್ಕ ಈತನೇಟ ಆ ರೀತಿಯಾದ ಸಂಘಟನಾತ್ಮಕವಾದ ಮಾತೆಲ್ಲ ಸೇರಿದು ಆ ದೈವಲೆನ ಚಾಕರಿ ಮಾಡ್ತೊಂದು ಬರ್ತದಾರ ನನ್ನ ಮಿತ್ತಾಗಲ ದೈವಲೆನ ಚಾಕರಿಟ್ಟು ಹೂವೇ ಒಂಜಿ ವ್ಯತ್ಯಾಸ ಬರಂದಿ ಲೆಕ್ಕ ಪರಸ್ಪರ ಅನ್ಯೋನ್ಯತೆಡೆ ಪ್ರೀತಿ ವಿಶ್ವಾಸಡ ಒಂಜಪ್ಪೆ ಜೋಕುಳನ ಲೆಕ್ಕ ಆ ದೈವಲೆನ ಸೇವೆ ಮಣ್ಪುನಂಚಿತ್ತಿ ಯೋಗ ಭಾಗ್ಯನೆ ದೈವ ದೇವರ ಅನುಗ್ರಹಿಸಾವುದು ಬರುಡು ದೈವಾಧೀನಂ ಜಗತ್ ಸರ್ವಂ ಈ ಸೃಷ್ಟಿ ಪಂಪನು ದೈವ ದೇವರನ ಅಧೀನಾಧಿಪುರಂಚಿತ್ತಿ ಸೃಷ್ಟಿ ಆ ಅಧೀನಾಧಿಪುರಂಚಿತ್ತಿ ಸೃಷ್ಟಿಡ ನಮ್ಮ ಸಂಸಾರ ಪೊರ್ಲುಡೆ ಬೆಳಗೋಡುಂದಾಂಡ ನಮ್ಮ ತರವಾಡಿ ಇಲ್ಲಿ ಪೊರ್ಲುಡೆ ಬೆಳಗೋಡುಂದಾಂಡ ದೈವ ದೇವರನ ಅನುಗ್ರಹ ಇದನ್ನ ಮಾತ್ರ ಸಾಧ್ಯ ಅಂಚಿತ್ತಿ ಅನುಗ್ರಹನೇ ಶಾಶ್ವತವಾದ ದೈವ ದೇವರ ಅನುಗ್ರಹಿಸ ಒಂದು ಬರ್ತದೆ ಏರ್ ಮಾತ ಕೃಷಿ ಕಾರ್ಯನ ಮಂತೊಂದುಳ್ಳೇರೋ ಅಕಲ್ನ ಕೃಷಿ ಕ್ಷೇತ್ರದ ದಿನೇ ದಿನೇ ಅಭಿವೃದ್ಧಿ ಆಪುನಂಚಿತ್ತಿ ಯೋಗ ಭಾಗ್ಯ ಉದ್ಯೋಗ ಮಣ್ಪುನಕ್ಲೆಗೆ ಏಟೆ ಉದ್ಯೋಗವಾಯಿ ನಂಚಿತ್ತಿ ಉದ್ಯೋಗ ಅಭಿವೃದ್ಧಿ ಆಪುನಂಚಿತ್ತಿ ಯೋಗ ಭಾಗ್ಯ ಉನ್ನತ ಸ್ಥಾನಮಾನ ಕೀರ್ತಿ ಪದವಿನೇ ಚೋಕುಲೆಗೆ ಎಡ್ಡೆ ವಿದ್ಯೆನೆ ಎಡ್ಡೆ ಬುದ್ಧಿನೇ ಕಾಲಗ ದೈವ ದೇವರ ಅನುಗ್ರಹಿಸ ಒಂದು ಬರ್ತದೆ ಈ ಮಣ್ಣಡೆ ನನ್ನ ಮಿತ್ತಗ ವಾ ಕಾಲಗಲ ಕಲಹ ಪಂಪನವು ಬರಿಯರಬಲ್ಲಿ ಭಿನ್ನಾಭಿಪ್ರಾಯ ಪಂಪನವು ಬರಿಯರಬಲ್ಲಿ ಅನ್ಯೋನ್ಯ ಪ್ರೀತಿ ವಿಶ್ವಾಸ ಪಂಪನವು ನೆಲೆಯಾದೆ ದೈವ ದೇವರನ್ನ ಪ್ರತಿಷ್ಠಾಪನೆ ಮಂತನೆ ಹಿಡ್ದವರ ದೈವ ದೇವರನ್ನ ಅನುಗ್ರಹ ಹಿಡ್ದವರ ನಮ್ಮ ಸಂಸಾರ ಬೆಳಗಂಡೆ ಗುಜರಾನ್ ಕುಟುಂಬ ಬೆಳಗೊಂದು ಬತ್ತುಂಡು ಗುಜರಾನ್ ಕುಟುಂಬ ಎಟ್ಟೆ ರೀತಿಡೆ ಪೊರ್ಲುಡೆ ಐಕಮತ್ಯಡೆ ಜೀವನ ಮಂತೊಂದುಳ್ಳೇರೆ ಪಂಪಿನಂಚಿತ್ತಿ ಮಾತೇರನೆ ದೈವ ದೇವರೇ ಸತ್ಯ ಮಂತು ಕೊರುದು ನನ್ನ ಮಿತ್ತಾಗಲ ಆ ಕಾಲಗ ದೈವ ದೇವರನ್ನ ಸೇವೆಡೆ ಮಾತೇರಲ್ಲ ಒಗ್ಗಟ್ಟಿಡು ಸೇರಿದು ಆ ದೈವ ದೇವರನ್ನ ಸೇವೆನ ಮಣ್ಪುನಂಚಿತ್ತಿ ಶಕ್ತಿನ ಭಕ್ತಿನ ಒದಗಾದು ಕೊರದು ನಮ್ಮ ಮಾತ ಕಾತೊಂದು ಬರ್ಪುನಂಚಿತ್ತಿ ಪುಣ್ಯಕೀರ್ತಿ ಉದ್ಧಾರ ಮಣ್ತೊಂದು ಬರ್ಪುನಂಚಿತ್ತಿ ಪುಣ್ಯಕೀರ್ತಿ ದೈವ ದೇವರನ ಚರಣಾರವಿಂದಗ ಸೇರ್ನ ಅಂದ್ರೆ ನಮ್ಮ ಮಾತ ಇತ್ತೊಂದು ಭಕ್ತಿ ಶ್ರದ್ಧಾ ಪುರಸ್ಸರವಾದ ಮಣ್ಪುನಂಚಿತ್ತಿ ಪ್ರಾರ್ಥನೆ ಈ ಪ್ರಾರ್ಥನೆದ ಸಂದರ್ಭಡೆ ತಂತ್ರಿವರೇಣ್ಯರು ಈ ಕ್ಷೇತ್ರದ ನಿಯಮನೆ ಪಣಂದು ಬಪ್ಪಿರ ಅವೇ ಪ್ರಕಾರವಾದ ನಮ್ಮ ನಿಯಮನ ಆಚರಣೆ ಮಾಡ್ತೊಂದು ಬರೋಡು ಆ ಆಚರಣೆ ಮಾಡ್ತೊಂದು ಬರ್ಪುನಂಚಿತ್ತಿ ಯೋಗ ಭಾಗ್ಯನೆ ದೈವ ದೇವರ ನಂಗೆ ಪ್ರೇರೇಪಣೆ ಕೊರದು ನಮ್ಮ ಕೈಡಿದ ನಡಪಾವೋಡು ಒಂದು ದೈವ ದೇವರನ ಸನ್ನಿಧಾನದ ನಮ್ಮ ಮಾತ ಇತ್ತೊಂದು ಭಕ್ತಿ ಶ್ರದ್ಧಾ ಪುರಸ್ಸರವಾದ ಮಣ್ಪುನಂಚಿತ್ತಿ ಪ್ರಾರ್ಥನೆ ನಡೆ ನಿರ್ಣಯ ಏಪಲ್ಲ ಬಹುತೂ ಬಯ್ಯದು ಕಂಡು ಬರ್ಕೊಂಡು ಬಯ್ಯದು ಮಾಡಿ ನಡೆ ನಿರ್ಣಯ ಇನ್ನಾಲ್ದಕ್ಕೆ ಕಾಣ್ತದೆ
ಮಾತ ಕುಟುಂಬ ದಾಖಲೆಗಳ ಒಂದು ನಮ್ಮ ವಿಜ್ಞಾಪನೆ ನನ್ನ ದುಂಬುಗು ಸಂಕ್ರಾಂತಿ ದಾರಿ ಪ್ರತಿ ತಿಂಗಳ ಸಂಕ್ರಾಂತಿ ದಾರಿ ಅಥವಾ ದೀಪನ ಬುಕ್ಕ ಕೊಲ್ಲದು ಇದು ಕವರ್ ಒಂದು ವಿಂಗಡಣೆ ಮಾಡ್ತದೆ ಈ ಜವಾಬ್ದಾರಿ ಗೊತ್ತಿನ ಲೆಕ್ಕ ಮಾಡ್ತಾರೆ ಪ್ರತಿ ಸಂಕ್ರಾಂತಿ ದಾನಿ ತಿಂಗಳ ನನ್ನ ದುಂಬುಗು ತಂಡ ಒಂಜೊಂಜಿ ಕವರ್ ದಕ್ಕಲ ಆ ರೀತಿ ನಮ್ಮ ಬುಕ್ಕ ತೀರ್ಮಾನ ಗೊತ್ತು ನಮ್ಮ ವಿಂಗಡಣೆ ಮಾಡ್ತುಗ ಒಂಜೊಂಜಿ ಜವಾಬ್ದಾರಿ ಆ ತಿಂಗಳ ಸಂಕ್ರಾಂತಿ ದಾನಿ ನಮ್ಮ ಸಂಕ್ರಾಂತಿ ಕಾರ್ಯಕ್ರಮ ನಾವು ತೀರ್ಮಾನ ಕುಟುಂಬ ದಾಖಲೆ ಮಾಡ್ಕೊಂತೀವಿ ದೇವಿ ದೀಪ ಬತ್ತ ಸಂಕ್ರಮಣಾಚರಣೆ ಗೊಂಡ ದೀಪಿ ಸಂಕ್ರಮಣಾಚರಣೆ ಮಾತಾಡಿ ಮುಲ್ಪಡ್ತೀನಿ ಗೋಲಿಗೆ ಅದು ಪ್ರತಿಷ್ಠಾ ದಿನ ತಾನೇ ವಾರ್ಷಿಕ ಪ್ರತಿಷ್ಠಾ ದಿನ ತಾನೇ ಇಂಕೆಲ್ಲ ವರ್ಷದ ಪರ್ವ ಅಂದು ದೀಪ ನಂಚಿನ ವರ್ಷದ ಅಂತ ಹಾಗೆ ಪರ್ವ ಆನಿ ಇಂಚ ದಿನ ಉಂಟು ಹಂಗಂತವೇ ಇನ್ನಿತ್ತ ಏದೆ ಮೂಜಿ ತಾರೀಕುಂಡ ಅವೇ ಮೇ ಮೂಜೆ ಈಗ ಹೋಮ ಲಾಪುಲೊಟ್ಟಿಗೆ ಗಣಪತಿ ಹೋಮ ಕೊತ್ತ ಮುಡಿಪು ಸೇವೆ ಮಾಡ್ತೀವಿ ಅದಂದು ಬಿಟ್ಟು ಇಂಕಲು ಎಂಕಲ ಪದ್ಧತಿ ಪ್ರಕಾರ ಇಂಕಲು ವಿಧಿವಿಧಾನದ ಪ್ರಕಾರ ಬುಕ್ಕ ಅವೇ ಅಂದೆ ಸ್ವಲ್ಪ ಹೋಮ ಅಂದ್ರೆ ಬುಕ್ಕ ದಾಸಯ್ಯರ ಇಂಚಕ್ಕೆ ಬುಕ್ಕ ಇಂಕಲು ಇಂಕಲ ಮುಡಿ ಪೂಜೆ ಮಾಡ್ಕೊಂತೀನಿ ಬುಕ್ಕ ಕುಟುಂಬಸ್ಥರಿಗೆ ಮಾಡ್ಕೊಂತೀನಿ ಬುಕ್ಕ ಮಧ್ಯಾಹ್ನ ಬುಕ್ಕ ಇಂಕಲ ವಿಧಿವಿಧಾನದ ಪ್ರಕಾರ ಇಂಕಲು ದೇವ ಪರ್ವ ಬುಕ್ಕ ನಾವು ತಂಬಿಲ್ಲ ಕೊಡ್ಕೊಂತೀವಿ ಈಗ ಪೂರ್ಣವಾಗಿ ಅಪ್ಪಣೆ ಕೊಡದು ಕುಟುಂಬದಕ್ಕೆ ಮಾತ ಅನುಗ್ರಹ ಮಾಡ್ಕೊಂಡು ಆಯ್ತ ಮಾತ ನಮ್ಮ ಇದಕ್ಕೆ ಸಂಕಲ್ಪ ಮಾಡ್ತದೆ ಮಾತ ಆ ಸಾನ್ನಿಧ್ಯ ನಿಜ ಮಾಡ್ತದೆ ಕುಟುಂಬದಕ್ಕೆ ಮಾತ ಆಯುರಾರೋಗ್ಯ ಐಶ್ವರ್ಯನ್ನು ಅನುಗ್ರಹಿಸಾದ ಕುರುಡು ಒಂದು ಪುಣ್ಯ ಕಾಲುಡು ನಮ್ಮ ಮಾತೆಲ್ಲ ಸೇರಿ ಭಕ್ತಿ ಶ್ರದ್ಧಾ ಪುರಸ್ಸರವಾದ ಪಂಡ್ಲೆ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ ಗುಳಿಗ ದೈವದ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಕುಪ್ಪೆಪಂಜುರ್ಲಿ ದೈವದ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಕಲ್ಲುರುಟಿ ತಾಯಿಯ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ವರ್ಣರ ಪಂಜುರ್ಲಿ ದೈವದ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಹಾಳೆಯ ತಟ್ಟೆ ಎಲ್ಲರ ಹತ್ರ ತಗೊಂಡು ಬರ್ತಾರೆ ಅದಕ್ಕೆ ಮಂತ್ರಾಕ್ಷತೆಯನ್ನು ಹಾಕಿ ಇಲ್ಲಿ ಪುರೋಹಿತರು ದೈವಕ್ಕೆ ಸಮರ್ಪಣೆ ಮಾಡ್ತಾರೆ ಕಾಣಾಗಲಿ ಬರ
కొంచెం మనలో తట్టే ఉంటుంది తట్టే కన్నా ಅಂಜನಕಲ್ ಮತ್ತೆ ಎಲ್ಲ ಅಂಜಿ ಎತ್ತದ പോലെ ನಾನು ಇಲ್ಲಿ ಕೂಡ ಕೊಡಿ ಒಂದು ಚಮಚ ಬೇಕು सर्वांनी सुंदर जरा चंद्र ತೀರ್ಥ ಪ್ರಸಾದ ಮಾತ ಕುಟುಂಬಸ್ಥರೆಲ್ಲರೂ ಕೊಡುವುದು ತೀರ್ಥ ಪ್ರಸಾದ. ಆಸೆ देखिए ಆಮೇಲೆ ತಗೊಳ್ಳಿ ಆಸೆ ತಗೊಳ್ಳಿ ಅವಿಂಚ
ಅಂಚ ಆಚೆ ಸೈಡ್ ಅಂಚ ಸೈಡ್ ಅದು ಅನ್ನೆ ನಿಕ್ಲೆ Thank you.
ನಿನ್ನ ಉಂಟು ಬರ್ತಾ ಬಿಡ್ತೀರ ಉಂಟಾವೆ ನಾನು ಉಂಟ ಪಾಯಿಸೋದು ನಮ್ಮಲ್ಲೇ ಚೂರು ಬರಿ ಬರಿ ಫಿಂಗರ್ ಕೈ ಕೊಡುತ್ತೆ ದರ್ಶನ लिखरला అన్నాడు బలండి ఏరన్న అన్న दूरी करन लगा दूरी करन आया या नकलिंచి ಮತ್ತೆ ನಿಂಚುವಲಿ ಕರ ಇಟ್ಲ ಕೈವಾ ನಿಂಚುವಲಿ ನಿಂಚುವಲಿ ಕರ ಬಲಿ ಕರ ಅಪ್ಪ ಇರಂದೆ ದಕ್ಷಿಣ Kasano, na mukle tutu parpala pesano, mukle tutu parpala donde mai pula. Lagi aku cerita tim dia kira. Warwari itu, apa? Sanu. Alagi. Ini pasal lagi pasal kuda berbuat. Aku nak
అమ్మ ఓ ముక్కులే చూసి అమ్మ నది అక్క నది నది మైక్ ఇయ్యే మైక్ ಎನ್ನ ಮಗಲೇ ಬಾಬಾ ಅಂಚು ಬರ್ರೇರಲ್ಲಿ అక్క ఎంత పడుతుంది అక్క దొడ మేము కొంచెం కొడుకొస్తుందా